ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಮನವೆಂಬ ಮಂಟಪ ಬೆಳಗಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಮನವೆಂಬ ಮಂಟಪ ಬೆಳಗಾಗಿದೆ, ಹರಿನಾಮದ ಮಂತ್ರವೇ ತುಂಬಿದೆ. ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು, ನನ್ನಲ್ಲಿ ಒಂದಾಗಿ ಉಸಿರಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ನನಗ
ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿಹೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ जय 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 गणपति बप्पा ನಮ್ಮ ಮನೆಗೆ ಬಾರಪ್ಪ ನಮ್ಮಯ ಕಷ್ಟವ ಕಳೆಯಪ್ಪ ನಮ್ಮ ಮನೆಗೆ ಬಾರಪ್ಪ ನಮ್ಮಯ ಕಷ್ಟವ ಕಳೆಯಪ್ಪ ಸ್ವಾಗತ ಕೋರುವೆ ನಮ್ಮ ಮನೆಗೆ ಬಾರೋ ಗಣಪತಿ ಬಪ್ಪ ಸ್ವಾಗತ ಕೋರುವೆ ನಮ್ಮ ಮನೆಗೆ ಬಾರೋ ಗಣಪತಿ ಬಪ್ಪ ವಿದ್ಯೆಯ ಬುದ್ಧಿಯ ಕೊಡುಗನಪ್ಪ ನಿನ್ನನೆ ನಂಬಿ ಬಂದೆನಪ್ಪ ವಿದ್ಯೆಯ ಬುದ್ಧಿಯ ಕೊಡುಗನಪ್ಪ ನಿನ್ನನೆ ನಂಬಿ ಬಂದೆನಪ್ಪ ಜೈ 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 ಗಣಪತಿ ಬಪ್ಪ जय 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 गणपति बप्पा आदौ ब्रह्म हरिवाचे अन्त्योदेव सदाशिवा आदौ ब्रह्म हरिवाचे अन्त्योदेव सदाशिवा उपाय दत्तात्रेय नमोस्तुते मूर्तित्राय त्रैलोकाय दत्तात्रेय नमोस्तुते दत्तदेवा नमोस्तुते दत्तदेवा नमोस्तुते दत्तदेवा नमोस्तुते दत्तदेवा दत्तदेवा नमोस्तुते दत्तदेवा आदौ ब्रह्म हरिनाथे अन्त्योदेव सदाशिवा आदौ ब्रह्म
ಎಂದು ಬೇಡುವ ಭಕ್ತರಿಗೆ ನೀಡಿದಯ ಸಿಂಧು. ನಿನ್ನ ಸನ್ನಿಧಾನಕ್ಕೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀಡಿದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವನ ಪಾಲಿನ ಕಲ್ಪತರು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ನೀನೇನು ಲೋಕದ ಅನುವೀನ, ಇಹಪರದ ಸಾಧನಕ್ಕೆ ನೀನೇ ಕಾರಣ. ಈರೇಳು ಲೋಕದ ಅನುವೀನ, ಇಹಪರದ ಸಾಧನಕ್ಕೆ ನೀನೇ ಕಾರಣ. ನಿನ್ನನೆ ನೋಟದ ಒಂದು ಒಂದು ಕಿರಣ, ನೀಡಿದರೆ ಸಾಕಯ್ಯ ಜನ ಪಾವನ. ನಿನ್ನನ್ನೇ ನೋಟದ ಒಂದು ಒಂದು ಕಿರಣ, ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವನ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪಡೆಯುವ ದೇವತಾನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕಜಲ್ಲಿ ಕಡಿಮೆನಿಸುವೆನ್ನ, ಪಾಪವೇ ಒಂದೇ ಧರ್ಮ ಸಾಧನ. ಪಾಪದ ಪಂಕದಲ್ಲಿ ಪದುಮ ಎನಿಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗುಡಿಗಂಟೆಗಳಿರೆಂದು ಧ್ವನಿ ಮಾಡಿದೆ, ಅಯ್ಯಪ್ಪನ ನಾಮ ತಾ ಮೂಡಿದೆ. ಗುಡಿಗಂಟೆಗಳಿರೆಂದು ಧ್ವನಿ ಮಾಡಿದೆ, ಅಯ್ಯಪ್ಪನ ನಾಮ ತಾ ಮೂಡಿದೆ. ತಂಗಾಳಿ ತಂಪಾಗಿ ತಾ ಬೀಸಿದೆ, ತಂಗಾಳಿ ತಂಪಾಗಿ ತಾ ಬೀಸಿದೆ. ಅಯ್ಯಪ್ಪನ ಹುಡುಕಿ ಮನ ಓಡಿದೆ, ಅಯ್ಯಪ್ಪನ ಹುಡುಕಿ ಮನ ಓಡಿದೆ. ಗುಡಿಗಂಟೆಗಳಿರೆಂದು ಧ್ವನಿ ಮಾಡಿದೆ, ಅಯ್ಯಪ್ಪನ ನಾಮ ತಾ ಮೂಡಿದೆ. गणपतिगं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पदान शृण्वन्नोतिभिस्तेजसादनं श्रीविघ्नेश्वराय नमः। ॐ शोना पृथिवी भवानक्षरादिवेशनी यच्छानः शर्म सप्रदाः भूम्यै नमः। क्षेत्रस्यपतिना वयगं हितेने वजयामसि कामश्वं पोषयित्वा स नो मृडातीदृशे क्षेत्रपालाय नमः। आस्तोष्पते प्रतिजानीः स्वान् स्वामीशो अनमीवो भवानः यत्त्वेमहे प्रतिदन्नो तस्प्रसन्न एतद्विपदेशं चतुष्पदे वास्तोष्पतये नमः। दिगम्बराय विद्महे अवधूताय धीमहि तन्नो दत्तः प्रचोदयात्। ग्रामदेवताभ्यो नमः, कुलदेवताभ्यो नमः, इष्टदेवताभ्यो नमः, सर्वेभ्यो देवेभ्यो नमः। प्रार्थनां समर्पयामि।
ಇದಂ ಫಲಂ ಮಯಾ ದೇವ ಸ್ಥಾಪಿತಂ ವರದಸ್ತವಾತ್ ಏನ ಮೇ ಫಲಾವಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ. ಪ್ರಾರ್ಥನೆ ಮೂಲಕ ಸರ್ವೆಲ್ಲ ಕೂಡ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ದುರ್ಗಾವಾಗಿ ದತ್ತಾತ್ರೇಯಶಾಲಿ ಕೆಳಗೆ ಕೂಡಿದಂತಹ ಆಶಯಗಳು 17ನೇ ವರ್ಷದ ಸಾಮೂಹಿಕವಾದ ಶ್ರೀ ಗುರು ದತ್ತಾತ್ರೇಯನ ಪೂಜನೆ ವಿಶೇಷವಾದ ತ್ರಿಸಂಧ್ಯಾಕಾಲ ಸಮಯದಲ್ಲಿ ಕದಳಿ ಮಂಟಪಗಳು ದೇವರನ್ನ ಬಿಂಬನದಿದೆ ಕಲಶ ಸ್ಥಾಪನೆ ಮಾಡುತ್ತದೆ. ವಿಶೇಷವಾದ ಬಿಂಬ ಮಧ್ಯ ಕಲಶ ಮಧ್ಯ ಸ್ವಸ್ತಿಕಾಗಳು ಆ ಗುರು ದತ್ತಾತ್ರೇಯನ ಪೂಜೆಯನ್ನು ಮಾಡುತ್ತದೆ. ಸರ್ವೆಲ್ಲ ಕೂಡ ದೇವರ ಅನುಗ್ರಹ ಪ್ರಸಾದ ಪಡೆಯುವ ಸಂಕಲ್ಪವನ್ನು ಮಾಡುತ್ತಾರೆ. ಕರ್ಮಾರಮ್ಮ ಈ ಕ್ಷೇತ್ರದ ಸಂಬಂಧವಾದ ಸ್ವಾಮಿ ಸೋಮನಾಥ ದೇವರನ್ನ ಸರ್ವೆಲ್ಲ ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಾಡುತ್ತದೆ. ಅಂಚನೆ ಗ್ರಾಮ ದೇವರನ್ನು ಕೂಡ ಶ್ರದ್ಧಾ ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಾಡುತ್ತದೆ. ಹೊರಗಜ್ಜನ ಕೂಡ ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಾಡುವುದು. ಕಾಂಡದ ಕುಟುಂಬದ ಸ್ಥಳ ಶುದ್ಧೀಕರಣ ಗಣಪತಿ ಹೋಮವನ್ನು ಮಾಡುತ್ತದೆ. ಸ್ಥಳ ಶುದ್ಧೀಕರಣ ಮಾಡುವುದ ಇತ್ತೆ ತ್ರಿಸಂಧ್ಯಾಕಾಲದ ಸಮಯ ನಮ್ಮ ಗುರು ದತ್ತಾತ್ರೇಯನ ಉದ್ದೇಶವಾದ ಕಲ್ಪೋತ್ತರ ಪೂಜೆ ಕಥಾಶ್ರವಣ ಮಾತ ಕಾರ್ಯಕ್ರಮ ದೇವರ ಸಾಂಗೋಪಸಾಂಗವಾದ ನೆರವೇರಿಸಲಾಗುವ ಪ್ರಾರ್ಥನೆ ಮಾಡುತ್ತದೆ. ದೇವರಿಗೆ ನಮ್ಮ ಸಮರ್ಪಣೆ ಮಾಡುವಂತಹ ಫಲ ಪುಷ್ಪ ಕಾಣಿಕೆ ದೇವರ ಪುರುಷ ಸ್ವೀಕಾರ ಮಾಡುತ್ತದೆ. ನಮ್ಮ ಈ ಸಂಸ್ಥೆನೆ ನಡೆದಾಗ ಕೂಡ ದೇವರ ಪುರುಷ ಅಭಿವೃದ್ಧಿ ಮತ್ತು ಬೆಳಗಾಗುವುದು ಈ ಒಂದು ಸಂಘಟನೆ ಕೆಲಸ ಕಾರ್ಯ ಮಾತ ಜವನಗಾವಡೆ ಮಾತೃಶಕ್ತಿಗಾವಡೆ ಮಾತೆಲ್ಲ ಎಡ್ಡೆ ಆಯುಸ್ ಆರೋಗ್ಯ ಕೊಡುವುದು ಅಕಲಕಲ್ಪನ ವೃತ್ತಿ ಉದ್ಯೋಗ ವ್ಯವಹಾರಿಕ ಕ್ಷೇತ್ರಗಳ ಮಾತ ಉನ್ನತವಾದ ಸ್ಥಾನಮಾನ ಕೈತುಂಬ ಸಂಪಾದನೆ ಸ್ಥಿರ ಲಕ್ಷ್ಮೀ ಕೀರ್ತಿ ಅನುಗ್ರಹವಾದೆ ಜೋಗ್ಯವಾದ ವಿದ್ಯಾ ಬುದ್ಧಿ ಶ್ರೀರಂಬಲ ಆಯುಷ್ಯದ ಆರೋಗ್ಯದ ದೇವರ ಕೊಡುವುದು ಗುರು ದತ್ತಾತ್ರೇಯನ ಆರಾಧನೆ ಮಾಡುತ್ತಿರುವ ಹೆಚ್ಚಿನ ಮಾತ ಶುಭ ಫಲಗಳ ಪ್ರಾಪ್ತಿಯಾಗುವ ಸರ್ವ ಶುಭ ಫಲದ ದೇವರ ಅನುಗ್ರಹವಾದೆ ನನ್ನದೊಂದುಗಳ ಕೂಡ ನಿರಂತರವಾದ ವಿಶೇಷವಾದ ನಮ್ಮ ಧಾರ್ಮಿಕವಾದ ಕಾರ್ಯಕ್ರಮ ನಮ್ಮ ಸಮಾಜ ಗೌಡಾಂಚನ ಹಿಂದೂ ಧರ್ಮ ಗೌಡಾಂಚನ ಎಡ್ಡೆ ಕೆಲಸ ಕಾರ್ಯ ಮಾಡುವಂತಹ ಭಕ್ತಿ ಶಕ್ತಿ ಶ್ರದ್ಧೆ ನಮ್ಮ ಸಂಘಟನೆಗೆ ಆ ಗುರು ದತ್ತಾತ್ರೇಯನ ಪರಿಪೂರ್ಣ ಪ್ರಸಾದ ಮತ್ತೆ ಪ್ರಾರಂಭ ಸಮಯ ನಮ್ಮ ದೇವರನ್ನ ಸನ್ನಿಧಾನಕ್ಕೆ ಫಲ ಪುಷ್ಪ ಕಾಣಿಕೆಗಳ ಸಮರ್ಪಣೆ ಮಾಡುತ್ತದೆ. ಆ ಪೂಜೆಯನ್ನು ಪ್ರಾರಂಭ ಮಾಡುತ್ತದೆ. ಪ್ರಾರ್ಥನಾಂ ಸಮರ್ಪಯಾಮಿ ಇದಂ ಫಲಮಯಾ ದೇವ ಸ್ಥಾಪಿತಂ ವರದಸ್ತವಾತ್ ಏನ ಮೇ ಫಲಾವಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ. ಒಂದಕ್ಷದ ಫಲದಟ್ಟಿಗೆ ಒಂದು ದೇವರಿಗೆ ಬಾಟೆ ಮನಸೋಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ನಮಸ್ಕಾರ ಪ್ರದಕ್ಷಿಣ ನಮಸ್ಕಾರವು ಸಮರ್ಪಯಾಮಿ. ಓಂ ಆಗಮಾರ್ಥಂ ದೇವಾನಾಂ ಗಮನಾರ್ಥಂ ನಮಸ್ಕಾರಂ ತತ್ರ ದೇವತಾ ಕಮಲಾಂಚನಂ ಏಷರಕ್ಷೋಭ ಶ್ರೀಮಾನ್ ಸರ್ವಾಭರಣಾಗಣಾನೇಕಂಕಾಭ್ಯರ್ಥವಾದೇವತಾಂ ದೇವೋ ದೇವಾಲಯ ಪ್ರೋಕ್ತೋ ದೇವೋ ದೇವತಾ ಅಂಚ ಬ್ರಹ್ಮ ವಿಷ್ಣು ಮಹೇಶ್ವರ ಮೂಜಿ ದೇವರನ ಅಂಶವಾದ ಚತುರ್ಭುಜೆ ಯಾದ 4 ಬತ್ತೊಂದು ಚತುರ್ಭುಜ ನಂಚಿನ ದತ್ತಾತ್ರೇಯರನ ಅವತಾರ ಅತ್ತಿರುಮಣಿಗಳ ಅನಸೂಯಾ ದೇವಿಗಳ ಮಗೆಯಾದ ಗುರು ದತ್ತಾತ್ರೇಯರ ಭಕ್ತರಿಗೆ ಪಡೆದು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ದತ್ತಾತ್ರೇಯರನ ಅವತಾರ ಎಂಚಾಂಡೆ ಬಂದಂಚಿನ ವಿಚಾರನೆ ತೆರೆಪಾತುಗಳಿದೆ. ಅವಾಗ ಶೌನಕಾದಿ ಮುನಿಗಳ ಬೇಂಡನಿಗೆ ಈ ದತ್ತಾತ್ರೇಯರನ ಆರಾಧನೆ ಮಾಡ್ತಂಡ ಎಂಚಿನ ಮಾತ ಫಲಪ್ರಾಪ್ತಿಯಾಗುವುದು. ದತ್ತಾತ್ರೇಯರನ ಆರಾಧನೆ ಮಾಡ್ತದೆ ಎಡ್ಡೆಡ್ಡೆ ಫಲಪಡೆಯಿನಲ್ಲಿ ಏರೇ ಪಂಪನ ವಿಚಾರಣೆ ಇಂಗ್ಲೆಗೊಂಚೂರು ತೆರಿಪಾದ ಕೊರಲೆ ಆಯ್ತ ಮಹತ್ವದ ತೆರಿಪಾದ ಕೊರಲೆ ಅಂತ ಕೇಳಿದೆ. ಅವಾಗ ಸೂತ ಪುರಾಣಿಕರ ಪಂಡಲಿಗೆ ಸುರುಕಾದೆ ಒಂದು ಭಟ್ರನ ಕಥೆ ಬಂದಿದೆ. ಸೂತ ಪುರಾಣಿಕ ಪೂರ್ವಕಾಲಗಳು ಒಂದು ಭಟ್ರಿತರಿಗೆ ಕಾಶಿ ಪಟ್ಟಣಗಳು ಪುರಾಣಗಳೇನ ಶಾಸ್ತ್ರಗಳೇನ ವೇದಗಳೇನ ಉಪನಿಷತ್ತುಗಳೇನ ಮಾತು ಕಲಿತದ ಅತ್ಯಂತ ವಿದ್ವತ್ತನ್ನು ಪಡೆಯುತ್ತಿದ್ದೇವೆ. ಆಗ ಪಡೆದಿದ್ದೇವೆ ಜ್ಞಾನ ಸಂಪಾದನೆ ಮಾಡ್ಕೊಂಡ ಅಜ್ಞಾನ ನಿವಾರಣೆ ಆಪಣಪಂಪನ ಒಂದು ವಿಚಾರ ಆರೆಗೆ ಗೊತ್ತಿತ್ತು. ಇದಕ್ಕೋಸ್ಕರವಾದ ಆಯ್ನಾಥ ಜ್ಞಾನ ಸಂಪಾದನೆ ಮಾಡ್ಕೊಂಡು ಬಂದೆ ಮಾತ ಪುರಾಣಗಳೇನ ಶಾಸ್ತ್ರಗಳೇನ ಮಾತ ಆ ಕಲ್ಪೆ ಆರಂಭ ಮಾಡ್ತೀವಿ. ಒಂದು ಸಮಯಕಾಲ ಎಂಚಿನಾಂಡೆ ಬಂದು ಕೇಳಿದಾಗ ಅತಿಯಾದರೆ ಅಮೃತವು ವಿಷ ಪಡೆದು ಈ ಸಾಕಷ್ಟು ಪುರಾಣ ಶಾಸ್ತ್ರಗಳನ್ನ ಮಾತು ಕಲ್ತಾನಾಗ ಒಂಜಿ ಪುರಾಣ ಇಂಚ ಉಂಡು ಬುಪ್ಪನಿ ಪುರಾಣ ಇತ್ತು ತದ್ವಿರುದ್ಧವಾದ ಉಂಡು ಓ ಸರಿ ಓ ತಪ್ಪು ಬನಂಚಿನ ಒಂಜಿ ಮಲ್ಲ ಗೊಂದಲ ಮನಸ್ಸಿಗೆ ಬರ್ತದೆ. ಅವಾಗ ಗೊಂದಲದ ಒಂಜಿ ಸಂಶಯ ಮನಸ್ಸಿಗೆ ಬಂದಾಗ ಓ ಸರಿ ಓ ತಪ್ಪು ಬನಪನ ನಿರ್ಣಯ ಮಲ್ಪನೆಂಚ ಬನಪನ ವಿಚಾರ ಮನಸ್ಸಿಗೆ ಬಂದಾಗ ಚಿಂತನೆ ಮಲ್ತರಿಗೆ ಅಪಗ ಉಪನಿಷತ್ತುಡು ಒಂಜಿ ವಾಕ್ಯ ಉಂಡು
ಗುರುನ ಅನುಗ್ರಹ ಇತ್ತಂಡ ಮಾತ ಸಂಶಯಗಳ ನಿವಾರಣೆ ಆದ ಎಡ್ಡೆ ಸುಜ್ಞಾನನ ಗುರು ಅನುಗ್ರಹ ಮಲ್ಪೇರು ಪಂಪನ ವಿಚಾರ ಒಂದು ಉಪನಿಷತ್ತು ಪಣ್ಣಂಚಿನ ಪಾತ್ರ ಅಪಗ ತನ್ನ ಮನಸ್ಸಿಡ ಬತ್ತಿನಂಚಿನ ಗೊಂದಲ ನಿವಾರಣೆ ಆಗುವ ಪಂಪನಂಚಿನ ಉದ್ದೇಶದಿಂದ ಗುರುನ ಆರಾಧನೆ ಮಲ್ಪಡ ಪಂಪನ ಇಚ್ಛೆ ಆಗಿ ಬರ್ತದೆ ಅಪಗಾರ ಪಂಡರಿಗೆ ಕಲಿಯುಗಗಳು ವಿಶೇಷವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನ ಅವತಾರಾನಂಚಿನ ದತ್ತಾತ್ರೇಯರನ್ನ ಆರಾಧನೆ ಮಲ್ಕೊಂಡ ಸುಜ್ಞಾನ ಪ್ರಾಪ್ತಿಯ ಪಂಪನ ವಿಚಾರ ಬೇತೆ ಪಂಡಿತರೆಡದ ತಿರಿನ ಅರೆ ಭಟ್ರೆ ದತ್ತಾತ್ರೇಯರನ್ನ ಕುರಿತಾದ ಭಕ್ತಿಪೂರ್ವಕವಾದಂಚಿನ ಆರಾಧನೆ ಮಾಡ್ತೇವೆ ದತ್ತಾತ್ರೇಯರನ್ನ ಆರಾಧನೆ ಮಲ್ಪನ ವಿಧಾನ ಎಂಜ ಕೇಳಿದಾಗ ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಪೂರ್ಣಮೆದ ದುಂಬು ನಮ್ಮ ದತ್ತಾತ್ರೇಯರನ್ನ ಆರಾಧನೆ ಮಾಡ್ಕೊಡಿ ಇನಿ ನವಮಿ ವಿಶೇಷವಾದ ದಿವಸ ಇಂಚಿತ್ತನ ಶುಭ ದಿವಸಗಳು ದತ್ತಾತ್ರೇಯರನ್ನ ಆರಾಧನೆ ಬಹಳ ವಿಶೇಷ ಅಂಚನೆ ಯಾರ ಪಂಡ್ಲೆಕನೆ ಆ ಪಾಲ್ಗುಣ ಮಾಸ ಶುಕ್ಲ ಪಕ್ಷದ ಪೂರ್ವಭಾವಿಯಾದ ದತ್ತಾತ್ರೇಯರನ್ನ ಪೂರ್ಣಮೆದ ಸಂದರ್ಭದ ಆರಾಧನೆ ಮಾಡ್ತೇವೆ ಬಹಳ ಶ್ರದ್ಧಾ ಭಕ್ತಿಪೂರ್ವಕವಾದ ಆರಾಧನೆ ಮಾಡ್ತೇವೆ ದತ್ತಾತ್ರೇಯರನ್ನ ಪೂಜೆ ಮಲ್ಪನ ವಿಧಾನ ಇಂಚ ಕೇಳಿದಾಗ ನಮ್ಮ ಕಲಶ ಸ್ಥಾಪನೆ ಮಲ್ಪುವ ಕಲಶ ಸ್ಥಾಪನೆ ಮಲ್ತದೆ ಕಲಶ ಪ್ರತಿಷ್ಠೆ ಮಲ್ತದೆ ದತ್ತಾತ್ರೇಯರನ್ನ ಕಲಶ ಮಧ್ಯೆ ನಮ್ಮ ಆವಾಹನೆ ಮಲ್ತದೆ ಗುರು ಗಣಪತಿ ಸಹಿತವಾದ ಪೂಜೆ ಮಲ್ತದೆ ವಿಶೇಷವಾದ ಆದಿತ್ಯಾದ ನವಗ್ರಹ ದೇವತೆಗಳನ್ನು ಕೂಡ ಕಲಶ ಮಧ್ಯೆ ಆವಾಹನೆ ಮಲ್ತದೆ ಪೂಜೆ ಮಾತಾಯ ಬುಕ್ಕ ವಿಶೇಷವಾದ ನಮ್ಮ ದತ್ತಾತ್ರೇಯರಿಗೆ ಒಂಜಿ ನೈವೇದ್ಯ ಸಮರ್ಪಣೆ ಮಾಡುವ ಬೇತೆ ಬೇತೆ ಪೂಜೆ ಮಲ್ಪನದ ಬೇತೆ ಬೇತೆ ನೈವೇದ್ಯ ಹೋಗ್ತದೆ ಗಣಪತಿ ಹೋಮ ಮಲ್ಪನಗ ಅಷ್ಟದ್ರವ್ಯ ನೈವೇದ್ಯ ಅಂಡ ಒಂಜಿ ಸತ್ಯನಾರಾಯಣ ಪೂಜೆಗೆ ಸಪಾದ ಭಕ್ಷ ನೈವೇದ್ಯ ದತ್ತಾತ್ರೇಯ ಪೂಜೆಗೆ ಸಂಯಾದ ಭಕ್ಷ್ಯ ಈ ಸಪಾದ ಭಕ್ಷಗಳ ಸಂಯಾದ ಭಕ್ಷಗಳ ವ್ಯತ್ಯಾಸಂಚನ ಪಡೆದ ಕೇಳಿನಾಗ ಮೂಳು ಸಂಯಾದ ಭಕ್ಷ ನಮ್ಮ ಮಲ್ಪನಗ ಸಜ್ಜಿಗೆನ ಮಾಡುವ ಗೋಧೋಮಸ್ಯ ಚೂರ್ಣ ಕಂಪಣ್ಣಗ ಸಜ್ಜಿಗೆ ಅಂಚನೆ ಪಯಹ ಪಣ್ಣಗ ಬೇರೆ ಘೃತಃ ಪಣ್ಣಗ ನೈ ಸರ್ಕರ ಪಣ್ಣಗ ಸಕ್ಕರೆ ಅಂಚನೆ ಸತ್ಯನಾರಾಯಣ ಪೂಜೆ ಕಾರಣ ನಮ್ಮ ಕದಳಿ ಪರಂದು ಭಾರತ ಪರಂದು ಮಾಡುವ ಮೂಳು ಐತ ಬದಲೇ ನಮ್ಮ ವಿಶೇಷವಾದ ದ್ರಾಕ್ಷೆ ಗೇರು ಬೀಜ ಅಂಚನೆ ಇತ್ಯಾದಿ ಶುಷ್ಕ ಫಲ ಅಂತ ಮಾಡ್ತಾರೆ ಐದು ಮಾತು ಪಾಡಲು ಅಂಚನೆ ಕೇಸರಿ ಇತ್ಯಾದಿ ಮಾತು ಪಾಡದೆ ಏಲಕ್ಕಿ ಇತ್ಯಾದಿ ಮಾತು ಸುಗಂಧ ದ್ರವ್ಯಗಳನ್ನ ಪಾಡದೆ ಸಂಯಾದ ಭಕ್ಷಣ ಮಲ್ಪಡು ಅಂಚಿನ ವಿಚಾರವಂತೆ ಶಾಸ್ತ್ರ ಪಡ್ತೇವೆ ಅಂಚಿತನ ಸಂಯಾದ ಭಕ್ಷಣ ಆ ಭಟ್ರೆ ದೇವರಿಗೆ ಸಮರ್ಪಣೆ ಮಾಡ್ತದೆ ಆ ಪ್ರಸನ್ನರಾರಂಜನ ಗುರುದತ್ತಾತ್ರೇಯರೇ ಆತನ ಎದುರು ಪ್ರತ್ಯಕ್ಷ ಪಡೆದೆ ಸೂತ ಪುರಾಣಿಕರ ಪಂಡಿತರಿಗೆ ಪ್ರತ್ಯಕ್ಷಾನಂಚನ ದತ್ತಾತ್ರೇಯರ ಭಟ್ರೆಡ ಕೆಂಡರಿಗೆ ಭಕ್ತಿಪೂರ್ವಕವಾದ ಎನ್ನ ಆರಾಧನೆ ಮಾಡ್ತಾರೆ ವಾವುದ್ದೇಶಗೋಸ್ಕರವಾದ ಆರಾಧನೆ ಮಾಡ್ತಾರೆ ಪಡೆದು ಕೇಳಿದಾಗ ಭಟ್ರ ಬಂಡರಿಗೆ ಪುರಾಣಗಳಿನ ಶಾಸ್ತ್ರಗಳ ಮಾತೆಯನ್ನು ಸಾಕಷ್ಟು ತಿರಿಯುಂಡೆ ಆಂಡ ಎನ್ನ ಮನಸಡ ಮಲ್ಲ ಗೊಂದಲ ಆಂಡೆ ದಾಯಿಗೆ ಪಡೆದು ಕೇಳಿದಾಗ ಒಂಜಿ ಪುರಾಣ ಇವು ಇಂದು ಸರಿ ಎಂದಿತ್ತಲ್ಲ ಬುಕ್ಕೊಂಜಿ ಪುರಾಣವು ಸರಿ ಅತ್ತು ಪರಪರ ವಿಚಾರ ಓವು ಸರಿ ಓವು ತಪ್ಪು ಪರಪರಂಚಿನ ಒಂಜಿ ನಿರ್ಧಾರ ಮಲ್ಪೇರನೆ ಕಷ್ಟ ಒಂದು ಮನಸ್ಸು ಪೂರ ಗೊಂದಲ ಆತನ ಗೊಂದಲದ ಪರಿಹಾರ ಮಲ್ಪಲೆ ಪರಪರಂಚಿನ ವಿಚಾರನೆ ಆ ದತ್ತಾತ್ರೇಯರ ಭಟ್ರು ಪ್ರಾರ್ಥನೆ ಮಾಡ್ತಾರೆ ದತ್ತಾತ್ರೇಯರ ಭಟ್ಟರಿಗೆ ಒಬ್ಬೇ ಒಂದು ನಮ್ಮ ಸತ್ಕರ್ಮಾಚರಣೆ ಮಲ್ಪನಾಗ ಇಂದು ದೇವರಿಗೆ ಯಾನ ಸಮರ್ಪಣೆ ಮಲ್ಪೆ ಪರಪರಂಚಿನ ಒಂಜಿ ಭಾವನೆ ಮಲ್ತಂಡ ಆ ಮಾತ ಕಾರ್ಯ ಯಶಸ್ವ ಒಂಜಿ ಉದಾಹರಣೆ ಕೊರಿಯರಿಗೆ ಉದಾಹರಣೆಗೆ ಒಂಜಿ ಮೂಜಿ ಜನ ಹಣ್ಣು ತೋಜನಂಚಿನ ಕುರುಡನ ಕೇಳ್ತಂಡ ಅಕಡೆ ನಮ್ಮ ಒಂಜಿ ಆನೆ ಇಂಚ ಉಂಡು ಪಣದ ಕೇಳಿನಾಗ ಒರಿ ಸೊಂಡಿಲು ಬತ್ತನಾಯ ಪಣವೆಗೆ ಆನೆಯ ಪಂಡಗ ಉದ್ದವಾದ ಉಂಡು ಪಣದ ವಿಚಾರ ಅಂಚನೆ ಬುಕ್ಕೊರಿ ಆನೆದ ಕಾಲು ಬತ್ತನಾಯ ಪಣವೆಗೆ ಆ ಆನೆ ಪಣಪನ ಕಂಬದ ಲೆಕ್ಕ ಗಟ್ಟಿಯಾದ ಉಂಡು ಪಣಪನ ವಿಚಾರ ಅಂಚನೆ ಮೂಜಿನೆದ ವ್ಯಕ್ತಿ ಕಣ್ಣು ತೋಜಿಂದನ ನಮ್ಮ ಕೇಳ ಆ ಆನೆದ ಬಂಜಿ ಬತ್ತನಾಯ ಪಣವೆಗೆ ಆನೆಯ ಪಂಡ ಉರುಂಟ ತುಂಡು ಪರಪರ ವಿಚಾರ ಅಪಗ ಮೂಜಿ ಜನಲ ಪಣ್ಣಂಚಿನ ವಿಚಾರ ಸರಿ ಅಂಡ ಅಗ್ಲೆ ಗೋಕರತೆ ಉಂಡು ಪಣದ ಪಂಡದ ನಮ್ಮ ಕೇಳಿದಾಗ ದೃಷ್ಟಿ ಪರಪನ ಜ್ಞಾನದ ಅಗ್ಲೆ ಕೊರತೆ ಉಂಟು ಅಪಗ ಒಬ್ಬೇ ಒಂಜಿ ವಿಚಾರ ನಮ್ಮ ಮನಸ್ಸಿನ ಗೊಂದಲ ನಿವಾರಣೆ ಆಗೋದು ನನಗ ನಮಗೆ ಜ್ಞಾನಾಪನ ಬರೋದು ಮುಖ್ಯ ಅಂಚಿತ್ತನ ಜ್ಞಾನ ಕೊರಪನಾರೆ ಗುರು ಪಣದೆ ದತ್ತಾತ್ರೇಯರ ಆರಗಡ್ಡೆ ಜ್ಞಾನ ಶಕ್ತಿನ ಅನುಗ್ರಹ ಮಾಡ್ತೇವೆ ಅನ್ನೋ ವಿಚಾರ ಆ ಭಟನ ಕಥೆ ಅವಾಗ ಒಂಜಿ ವಿಚಾರ ತಿರುವಳಿ ದತ್ತಾತ್ರೇಯರನ್ನ ಆರಾಧನೆ ಮಾಡ್ತಂಡ ನನಗೆ ಎಟ್ಟೆ ಜ್ಞಾನ ಪ್ರಾಪ್ತಿಯ ನಮ್ಮ ಮನಸ್ಸು ಪರಂಚಿನ ಗೊಂದಲಗಳ ಮಾತ ದತ್ತಾತ್ರೇಯರ ಪರಿಹಾರ ಮಲ್ಪಾದ ಕೊರಬೇರೆ ಅನ್ನೋ ವಿಚಾರ ನನಗೆ ಆ ಭಟನ ಕಥೆ ಕೇಳೋದು ಅವಾಗ ಸೂತ ಪುರಾಣಿಕರ ಕೇಳರಿಗೆ ಈ ವಿಚಾರ ಸರಿ ಸ್ವಾಮಿ ಗಣ ದತ್ತಾತ್ರೇಯರನ್ನ ಆರಾಧನೆ ಮಾಡ್ತಿನ ಬೇತೆ ರಾಣುಳ್ಳೇರ ಅಂತ ಕೇಳಿದಾಗ ಸೂತ ಪುರಾಣಿಕರ ಪಂಡಿತರಿಗೆ ಪೂರ್ವಕಾಲವು ಚಂದ್ರವಂಶ
ಭಾರತ ಭೂಮಿನ ರಡ್ಡು ವಂಶದಲ್ಲಿ ನಮ್ಮ ಭಾರತ ಭೂಮಿನ ಆಳ್ವಿಕೆ ಮಾಡ್ತೀರಿ ಸೂರ್ಯವಂಶ ಚಂದ್ರವಂಶದಲ್ಲಿ ಐಟ್ ಚಂದ್ರವಂಶಡು ಆಯು ಪನಪನಂಚಿನ ರಾಜ ಇತ್ತೆ ಬಹಳ ಜನಕ್ಲೇನ ಮಾತ ಎಡ್ಡೆ ರೀತಿಯ ಆಳ್ವಿಕೆ ಮಾಡ್ಕೊಂಡಂಚಿನ ಆಯು ರಾಜನ ಜೀವನ ಬಗ್ಗೆ ಕೊರತೆ ಇತ್ತು ಆಗ ಸಂತಾನ ಭಾಗ್ಯನೇ ಇತ್ಯಾದಿ ಬಹಳಷ್ಟು ಕಾಲ ಬೇದ ಪೂಜೆ ಪುನಸ್ಕಾರ ಮಲ್ಕೊಂಡಲಾకుండా ಆಗ ಸರಿಯಾದ ಸಂತಾನ ಭಾಗ್ಯ ಪನಪರ ಪ್ರಾಪ್ತಿಯಾದ ಅಂಚತನಂಜನ ಆಯು ರಾಜಗಳ ఆయన ಬುಡತಿಯಾನಂಚನ ಹಿಂದುಮತಿಗಳ ಸಂತತಿಜಿ ಪರಪನಂಚನ ಒಂಜಿ ಕೊರತೆ ಅಕ್ಕಿನ ಮನಸ್ಸಿನ ಸದಾ ಕಾಲ ಕಾಡುತ್ತಿತ್ತು ಅವಾಗ ಒಂದು ಸತಿ ಒಂಜಿ ಪಂಡಿತರೆ ಪಣ್ಣಂಚಿನ ಪುರೋಹಿತರೆ ತೆರಿನಕ ಪಣ್ಣಂಚಿನ ಒಂಜಿ ವಿಚಾರ ಪಂಡಿನಿಗೆ ದತ್ತಾತ್ರೇಯರನ ಆರಾಧನೆ ಮಲ್ಪಲೆ ಎಡ್ಡೆ ಸಂತಾನ ಭಾಗ್ಯನೇ ಆ ದತ್ತಾತ್ರೇಯರನ ಅನುಗ್ರಹದ ಅವರಿಗೆ ಪ್ರಾಪ್ತಿಯಾಗುವ ಪಂಪನ ವಿಚಾರ ತಿರುಪಾತುಡಿ ఆయన ಕೇಳಿದಾಗ ಸಂತುಷ್ಟರಾನಂಚನ ಆಯು ರಾಜೆ ఆయన ಮಡದಿಯಾನಂಚನ ಬುಡದಿಯಾನಂಚನ ಹಿಂದುಮತಿನ ಒಟ್ಟಿಗೆ ಸೇರದೆ ಭಕ್ತಿಪೂರ್ವಕವಾದ ಪಾಲ್ಗುಣ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆದ ಶುಭ ದಿವಸಗಳು ದತ್ತಾತ್ರೇಯರನ ಆರಾಧನೆ ಮಾಡ್ತೇವೆ ದತ್ತಾತ್ರೇಯರನ ಪೂಜೆ ಮಾಡ್ತದೆ ದೇವರನ ಪ್ರಸಾದನಗಳು ಪಡೆಯಲಿವೆ ಆ ದಿನ ರಾತ್ರಿ ಮಹಾರಾಣಿಯಾನಂಚನ ಹಿಂದುಮತಿನ ಕರಟ್ಟು ದತ್ತಾತ್ರೇಯರ ಪ್ರತ್ಯಕ್ಷ ಆದೆ ಒಂದು ಆಶೀರ್ವಾದನ ಮಾಡ್ತೇವೆ ಐದು ಬುಕ್ಕ ಹಿಂದುಮತಿ ರಾಣಿ ದತ್ತಾತ್ರೇಯರನ ಅನುಗ್ರಹದ ಅವರ ಗರ್ಭವತಿಯಾದ ನವಮಾಸ ಬಂದಾಗ ಬಾಲಿನ ಪ್ರಸವ ಮಲ್ಪನಂಚಿನ ಕಾಲ ಬರ್ತದೆ ಆ ಸಮಯದಂಚಿನ ಅಂಡೆ ಬಂದ ಕೇಳಿದಾಗ ಹಿಂದುಮತಿ ರಾಣಿನೇ ಪ್ರಸೂತಿ ಗ್ರಹ ಅಂತ ಬಂತೇವೆ ಆ ಪ್ರಸೂತಿ ಗ್ರಹದಲ್ಲಿ ತಂದು ಪೋಯರೆ ಅಲ್ಪ ದಾಸಿಯರ ಮಾತ ಇತ್ತೀರಿ ಅಂಚನೆ ಆ ಒಂದು ಶುಭ ದಿವಸ ಒಂದು ಶುಭ ಸಮಯ ಶುಕ್ರ ಆದಿತ್ಯ ಚಂದ್ರ ಬುಧ ಇತ್ಯಾದಿ ಎಡ್ಡೆಡ್ಡೆ ಶುಭ ಗ್ರಹಗಳೇ ಎಡ್ಡೆ ಸ್ಥಾನಡಿಕ್ಕಿನ ಸಮಯಡೆ ಅಲ್ಪ ಒಂಜಿ ಆಣ್ ಬಾಲೆ ಹುಣ್ಣಿಮೆದ ಚಂದ್ರ ಲೆಕ್ಕ ಬೆಳಗಲಂಚಿನ ಆಣ್ ಬಾಲೆ ಹಿಂದುಮತಿ ರಾಣಿ ಜನ್ಮ ಕೊಡಿಯಾಳೆ ಅದೇ ಆಣ್ ಬಾಲೆ ಪ್ರಸಾದವಾಗ್ತಿ ಬಾಲೆಯ ಪ್ರಸವಾಯನ ಸಂದರ್ಭದಲ್ಲಿ ಹಿಂದುಮತಿ ರಾಣಿಗೆ ಬಹಳ ಸಂತೋಷ ದಾಯಿ ಬಂದು ಕೇಳಿದಾಗ ಬಹಳಷ್ಟು ಸಮಯದ ನಂತರ ಒಂದು ದತ್ತಾತ್ರೇಯರನ ಅನುಗ್ರಹದ ಅವರ ಸಂತಾನ ಭಾಗ್ಯ ಪ್ರಾಪ್ತಿಯಾಂಡ ಪರಪರಂಚಿನ ಸಂತೋಷ ಇಂದೇ ಸಮಯದ ಹೆಚ್ಚರಾಂಡ ಬಂದು ಕೇಳಿದಾಗ ಕಾಂಚನ ಪರಪರ ಒಂದು ಪಟ್ಟಣ ಇತ್ತು ಅಲ್ಪ ಹುಂಡಾಸುರೆ ಪರಪರಂಚಿನ ಒಂದು ರಾಕ್ಷಸೆ ಆ ಕಾಂಚನ ಪಟ್ಟಣ ಆಳ್ವಿಕೆ ಮಾಡ್ತಿತ್ತು ಬಹಳ ದುಷ್ಟ ವ್ಯಕ್ತಿತ್ವದ ರಾಕ್ಷಸೆ ಹುಂಡಾಸುರೆ ಇಡೀ ಲೋಕದ ಕಷ್ಟ ಬರುತ್ತಿತ್ತೆ ఆయన ಉಪಟಳ ಕಷ್ಟ ಎಂಚ ಪರಿಹಾರ ಆರೋಪನ ಚಿಂತನಡಿ ಇಡೀ ಊರುದಲ್ಲಿ ದೇವತೆಗಳ ತ್ರಿಮೂರ್ತಿಗಳ ಮಾತ ಇತ್ತಿರಲಿ ಆ ಸಂದರ್ಭದ ಹೆಂಚಿನ ಅಂಡೆ ಬಂದ ಕೇಳಿದಾಗ ಒಂದು ಸರ್ತಿ ಹುಂಡಾಸುರನ ಮಗಳೇ ಊರು ಸುತ್ತೊಂದು ಈ ಆಯುರಾಜನ ಪಟ್ಟಣಕ್ಕೆ ಬರ್ತಾಳೆ ಅಲ್ಪ ಊರದ ಜನಗಳ ಈ ವಿಚಾರ ಬಂದಿತ್ತರಿಗೆ ಬಾಲದ ಜಾತಕ ತುವಿನ ಅಂಚಿನ ಒಂದು ಪಂಡಿತರಿಗೆ ಈ ಆಯು ಮಹಾರಾಜಗೆ ಹುಟ್ಟಿನಂಚಿನ ಆಣು ಬಾಲೆ ಸಾಮಾನ್ಯ ಬಾಲೆ ಆಗ್ತಾರೆ ఆయన ಜಾತಕ ವಿಮರ್ಶೆ ಮಲ್ಪನಗ ಹುಂಡಾಸುರನಂಚಿನ ಮಲ್ಲ ರಾಕ್ಷಸನ ಕಿರ್ಪನಂಚಿನ ಶಕ್ತಿನ ಪಡೆಯನಂಚಿನ ಬಾಲೆ ಪರಪರ ವಿಚಾರ ಆ ಆಸ್ಥಾನದ ಜ್ಯೋತಿಷ್ಯರೇ ತೆರಿಪಾರೆ ಈ ವಿಚಾರ ಊರು ಪ್ರಚಾರ ಮಾಡಿ ಹುಂಡಾಸುರನ ಮಗಳೇ ಆ ಊರನ್ನು ಸುತ್ತಿರ ಬತ್ತಿನಾಳೆಗಳ ಈ ವಿಚಾರ ಗೊತ್ತಾಗ ಆ ವಿಚಾರನೆ ಎನ್ನ ಅಮ್ಮೇರನ ಕಿರ್ಪನಂಚಿನ ಬಾಲೆ ಮೂಳು ಪುಟ್ಟದೆ ಆಯುರಾಜನ ಮಗೆಯಾದ ಪುಟ್ಟದೆ ಪಂಪನ ವಿಚಾರನೆ ಮೂಳು ಹುಂಡಾಸುರನ ಬತ್ತದ ಮಗಳೇ ತಿರಿಪಾಯ ఆయన ಕೇಳಿದಾಗ ಹುಂಡಾಸುರೆ ಈ ಒಂದು ಅಪಾಯನ ದೂರ ಮಲ್ಪಡುವ ಪಂಪನಂಚಿನ ಉದ್ದೇಶಡೆ ಆಯ ಸಾಮಾನ್ಯ ರಾಕ್ಷಸೆ ಮಾಯಾವಿ ರಾಕ್ಷಸೆ ಅವಾಗ ಆಯುರಾಜನ ಪಟ್ಟಣಗಾಯ ಬತ್ತೆ ವಾರೀತಿಯಾದ ಬತ್ತೆ ಬಂದು ಕೇಳಿದಾಗ ಮಾಯಾವಿ ವೇಷ ಪಲ್ಲಟ ಮಾಡುತ್ತದೆ ಒಂದು ದಾಸಿಯ ರೂಪದ ಬತ್ತೇವೆ ದಾಸಿಯ ರೂಪದ ಬತ್ತಿನಂಚಿನ ಹುಂಡಾಸುರೆ ಈ ಇಂದುಮತಿ ರಾಣಿ ಇತ್ತಿನಂಚಿನ ಅಂತಃಪುರ ಮಹಾರಾಣಿ ಇತ್ತಿನಂಚಿನ ಅಂತಃಪುರದ ಪ್ರವೇಶ ಮಾಡುತ್ತದೆ ಮಾಯಾವಿದ್ಯಳು ಅಲ್ಪ ಇತ್ತಿನಂಚಿನ ಮಾತ ಸೈನಿಕರಿಗೆ ಅಂಚನೆ ಮಹಾರಾಣಿಗಳ ನಿದ್ರೆ ಬರಪು ಲೆಕ್ಕ ಮಲ್ಲ ಗಾಢವಾಯಿನ ನಿದ್ರೆ ಬರಪು ಲೆಕ್ಕ ಅಕ್ಲೆಗ ಮಾತ ಒಂಜಿ ಸಂಮೋಹನ ಮಾಡುತ್ತೆ ಮಾತೆಗಳ ನಿದ್ರೆ ಬತ್ತಿದ್ರೆ ದಾಸ್ಯ ರೂಪಡ ಬತ್ತಿನಂಚಿನ ಹುಂಡಾಸುರೆ ಆ ಬಾಲಿನ ಅಪಹರಣ ಮಾಡಿಕೊಂಡು ತನ್ನ ಕಾಂಚನ ಪರಪರಂಚಿನ ಊರು ಬತ್ತಿ ಪಟ್ಟಣದ ವಾಪಸ್ ಬತ್ತಿ ಈ ಬಾಲನೆ
ಇಂಚನೆ ಜೀವಂತ ಸಮೇತ ದಿಯರ ಬಲ್ಲಿ ಈ ಬಾಲನೆ ಕೆರಡು ಪರಪನ ಇಚ್ಛೆಯನ್ನು ಮನಸ್ಸಿಗೆ ಬರ್ತಂಡೆ ಐಕೋಸ್ಕರವಾದ ನನ್ನ ಗುಡೆದಿನ ಕೊನೆಗೆ ಈ ಬಾಲನೆ ಅಡಿಗೆ ಬರುತ್ತದೆ ಎಂಕೆ ಮನಸ್ಸಾದ ಬಳಸೋಡು ಪರಪನ ಆಜ್ಞೆ ಕೊಡುದು ಬಾಲನೆ ಕೊಡುದು ಪುಂಡಾಸುರನ ಗುಡೆದಿ ಈ ಬಾಲನೆ ಕೆರೆದು ಅಡಿಗೆ ಮಲಬಲ ಪಡೆದೆ ಅಡಿಗೆ ಮಲಬನಂಚನ ದಾಸಿನ ಕೈಗೆ ಬಾಲನೆ ಕೊಡುವ ದಾಸಿ ಅಂಚನೆ ಬಾಲಿನ ಕೆರಡು ಪರಪನ ಉದ್ದೇಶಡೆ ಅಡಿಗೆಯ ಕೊನೆಡಿತ್ತಿನಂಚಿನ ಒಂದು ಕತ್ತಿಡೆ ಬಾಲಿನ ಕೆರಡು ಪಡೆದ ಬಿದಾಡ್ನಾಗ ಬಾಲ್ಯದ ಮಿತ್ತು ಶರೀರದ ಮಿತ್ತೆ ವಿಷ್ಣು ದೇವರನ್ನೇ ಸುದರ್ಶನ ಚಕ್ರ ರಕ್ಷೆಯಾದ ಬಾಲಗೆ ಉಂಟೊಳಗೆ ದಾಸಿನ ಕೈಟಿತ್ತಿನಂಚಿನ ಕತ್ತಿ ರಡ್ಡು ತುಂಡಾದ ಪೂರ್ಣ ಆದ ಮಾತ್ರ ಮತ್ತೆ ಆ ದುಷ್ಟ ಸ್ವ ಬಾಲಿನ ಕೆರಡು ಪರಪನಂಚಿನ ದಾಸಿಗಳ ಮನ ಪರಿವರ್ತನೆ ಆದೆ ಈತ ಪೊರುಳುದ ಬಾಲಿನ ಕೆರಪನೆ ಗೋಡ್ಚಿ ಪರಪನಂಚಿನ ಒಂಜಿ ಮನಸ್ಸ ಅಡಗೆ ಬರ್ತದೆ ಅಪಗರ ಈ ಪುಂಡಾಸುರಗೆ ಅಡಿಗೆ ಮಲ್ತಿಂಚಾಣ ಕೊರಡು ನನ್ನ ಕೆಲವೇ ಪುರುತುಡ ಮನಸ್ಸಿಗೆ ಬರಪೆ ಅಪಗ ಈ ಬಾಲ್ಯದ ಬದಲೇ ಬೇತದಾಲ ಪ್ರಾಣಿನ ಕೆರೆದು ಅಡಿಗೆ ಮಲ್ಪಕ ಪರಪನ ಇಚ್ಛೆಡೆ ಬಾಲಿನ ಪತ್ತಂತು ಕಾಡಿಗೆ ಬರಪ ಕಾಡಿಗೆ ಬಂದಾಗ ಈ ಬಾಲನೆ ಮೂಳು ಅವಳು ಪಾಠನೆ ಸರಿಯತ್ತೆ ಬಾಲಗಂಜೆಟ್ಟೆ ರಕ್ಷೆ ಕೊಡು ಪರಪನ ಉದ್ದೇಶಡೆ ಅಲ್ಪನೆ ಕಾಡದ ಮಧ್ಯಡಿತ್ತಿನಂಚಿನ ವಸಿಷ್ಠ ಮುನಿಕಲಿನ ಒಂದು ಆಶ್ರಮ ಇತ್ತು ವಸಿಷ್ಠ ಮುನಿಕಲಿನ ಆಶ್ರಮದ ಎದುರು ಬಾಲನ ಈ ಎಲ್ಲಿಯ ಬಾಲನ ಜಪುಡಾದೆ ಅಲ್ಪನೆ ಕಾಡಡೆ ಬಂದಾಗ ತಿಕ್ಕಿನಂಚಿನ ಒಂದು ಪ್ರಾಣಿನ ಬತ್ತೊಂದು ಅಡಿಗೆ ಮಲ್ತದೆ ಪುಂಡಾಸುರಗೆ ದಾಸಿ ಬಳಸುವ ಆ ವಣಸನ ಮಲ್ತಾನಗ ಮುಂಡಾಸುರಗ ಅತೀವ ಸಂತೋಷ ಎನ್ನನ ಕೆರಪನಂಚನ ಆಯು ರಾಜನ ಮಗೆ ಎನ್ನ ಬಂಜದ ಉಳಾಯಿ ಉಳ್ಳೆ ನನಯಿಂದ ಮರಣನೇ ಬರ್ತು ಜೀಪನ ಅಹಂಕಾರ ಇತ್ತೆ ಅವಾಗ ಪುಲ್ಯಕಾಂಡದ ಸಮಯ ವಸಿಷ್ಠ ಮುನಿಕ್ಲೆ ಆ ಆಶ್ರಮದ ಬಿದಾಯ ಬಂದಾಗ ಈ ಬುಳಿಪನಂಚಿನ ಬಾಲನ ತೂಯರು ಬಹಳ ವಿಶೇಷವಾದಂಚಿನ ಕಾಂತಿಯುತವಾದಂಚಿನ ಬಾಲೆ ಲಕ್ಷಣಯುತವಾದಂಚಿನ ಬಾಲೆ ಈ ಬಾಲೆ ಏರಾತುಪ್ಪು ಪನಪನಂಚಿನ ವಿಚಾರ ಆತನ ಜ್ಞಾನ ದೃಷ್ಟಿಡ ತುಣಗಾರೆ ಕಾಂಡೆ ಆಯು ರಾಜನ ಮಗೆ ಇಂದುಮತಿ ರಾಣಿನ ಮಗೆ ಪುಂಡಾಸುರನ ಕೆರ್ಪನಂಚಿನ ಶಕ್ತಿ ಪಡೆಯಂಚಿನ ಬಾಲೆ ಪುಂಡಾಸುರೆ ಮಾಯಾವಿಯಾದಿ ಬಾಲನ ಅಪಹರಣ ಮಾಡುತ್ತೆ ದಾಸಿನ ಅಡಿಗೆ ಮಲಪನಂಚಿನ ದಾಸಿಗೆ ಕೊರಿಯರೆ ದಾಸಿಗೆ ಅಡಿಗೆ ಮಲಪರ ಮನಸ್ಸಿಗೆ ಇಚ್ಛೆ ಬರಂತೆ ಈ ಎನ್ನ ಆಶ್ರಮದ ಎದುರು ಗುರುತಾಳ ಪರಪನ ವಿಚಾರ ಮಾತ ಜ್ಞಾನ ದೃಷ್ಟಿದೆ ವಸಿಷ್ಠ ಮುನಿಗೆ ಗೊತ್ತಾಳ ಈ ಬಾಲೆಗೆ ಯೋಗ್ಯವಾದ ಆರೈಕೆ ಮಾಡಿಕೊಡುವ ಪರಪನ ಇಚ್ಛೆಡೆ ಪುಂಡಾಸುರನ ಆ ಕಣತಿನಂಚಿನ ಆಶ್ರಮದ ಕಣತಿನಂಚಿನ ಬಾಲೆ ಪುಂಡಾಸುರನ ಸಂಹಾರ ಮಲಪಿರನ ಭವಿಷ್ಯತ್ ಕಾಲದ ಗೋಡಾಯನಂಚಿನ ಬಾಲೆ ಎಡ್ಡೆ ರೀತಿಯ ಗುಳೆಯೋಡು ಪರಪನಂಚಿನ ಉದ್ದೇಶಡೆ ವಸಿಷ್ಠ ಮುನಿಕ್ಲೆ ಯೋಗ್ಯವಾದಂಚಿನ ರೀತಿಯ ಬಾಲೆನೆ ಮಲ್ಲಬಲ್ತೇವೆ ಯೋಗ್ಯವಾದಂಚಿನ ಬಾಲೆಗೆ ಬೋಡಬೋಡಾದಂಚಿನ ಸಂಸ್ಕಾರವಾದಿಗಳೇ ವಸಿಷ್ಠ ಮುನಿಕ್ಲೆ ಆ ಬಾಲೆಗೆ ಕೊರಿಯರು ಇದೇ ಸಂದರ್ಭದ ಆಯುರಾಜನ ಪಟ್ಟಣಡೆಂಚಿನ ಅಂಡೆ ಕೊಡದ ಕೇಳಿದಾಗ ಪುಂಡಾಸುರನ ಮಾಯಪಾಶದೊಳಗಾಯನಂಚಿನ ಇಂದುಮತಿ ರಾಣಿಗೂ ಆಸ್ಥಾನಡಿಚಿನ ಸೈನಿಕರಿಗೂ ಅಲ್ಲಿಗೆ ಮಾತ್ರ ನಿದ್ರೆ ದೂರವ ಇಂದುಮತಿ ರಾಣಿ ನಿದ್ರೆಡ್ದ ಲಕ್ಕದ ತೂನಾಗ ತನ್ನ ಮೈತ ಬಾಲ ಇಜ್ಜಿ ಅತೀವ ದುಃಖ ನೋಡಿ ಇಂದುಮತಿ ರಾಣಿಗೆ ಏತೋ ವರ್ಷದ ಕಾಲ ಜೋಕ್ಲಿಚ್ಚಿ ಸಂತಾನ ಇಜ್ಜಿ ಪರಪನಂಚಿನ ಒಂದು ದುಃಖಡೆ ಇಟ್ಟಿರ್ತಾರೆ ಆಂಡ ಐದು ದುಃಖ ಗುರುದತ್ತಾತ್ರೇಯರನ್ನ ಅನುಗ್ರಹದವರ ಒಂದು ಬಾಲ ಇಂಟಿನ ಪ್ರಸಾದವಾಗುತ್ತಿದ್ದೇನೆ ಇತ್ತೆ ಆ ಬಾಲಲ ಇಂಟಿನ ಕೈತು ಇಂಟಿನ ಕೈದು ತತ್ತುಕೊಂಡತ್ತ ಒಂದು ದುಃಖ ಆಗಲಿಕ್ಕೆ ಆಯುರಾಜಗಳಂಚನೆ ಬಹಳ ದುಃಖ ಬತ್ತಂಡಕ್ಲೆಗೆ ನನ್ನ ದೇವರ ನನಗೆ ಆರಾಧನೆ ಮಲ್ಪನೆ ಬೋರ್ಚಿ ಪರಪರಂಚಿನ ಆದ ಅತೀವವಾದ ದುಃಖದ ಕೇಳಿದೆ ಅವಾಗ ಆಕೆನ ದುಃಖದ ಕೊಯ್ದಂಚಿನ ನಾರದ ಮುನಿಕ್ಲೆ ಗುರು ದತ್ತಾತ್ರೇಯರನ್ನ ಪ್ರೇರಣೆ ಪಡೆದು ಆಯುರಾಜನ ಆಸ್ಥಾನಕ್ಕೆ ಬರ್ತೀರಿ ರಡ್ಡು ಜನನ ಸಮಾಧಾನ ಮಲ್ತೀರಿ ಪಂಡರಿಗೆ ಚಿಂತೆ ಮಲ್ಪೊಡ್ಚಿ ನಿಕ್ಲೆನ ಬಾಲೆ ವಸಿಷ್ಠ ಋಷಿಕ್ಲೆನ ಆಶ್ರಮದ ಬೆಳೆಯುತ್ತುಳ್ಳೆ ಆಯ್ದವರ ಒಂದು ಮಲ್ಲ ಕಾರ್ಯ ಆಯರುಂಡು ಈ ಲೋಕದ ಮಾತ ಕಷ್ಟಕರೊಂದುಕೊಂಡಂಚಿನ ಹುಂಡಾಸುರನ ನಾಶ ಮಲ್ಪನಂಚಿನ ಬಾಲೆ ವಸಿಷ್ಠರನ ಆಶ್ರಮದ ಬೆಳೆಯುತ್ತುಳ್ಳೆ ಒಂದು ಸಮಯದ ಹುಂಡಾಸುರನ ನಾಶ ಬರ್ತದೆ ಮಲ್ಲ ಸಾಮ್ರಾಟೆಯಾದ ವಾಪಾಸ ನಿಕ್ಲಿನ ಈ ಒಂಜಿ ಪಟ್ಟಣದ ಬರಪೆ ಪನಪನಂಚಿನ ವಿಚಾರ ಪಡೆ ಆಯ್ನ ಕೇಳಿದಾಗಲೇ ಅತೀವ ಸಂತೋಷ ಎಂಕ್ಲೆನ ಬಾಲೆ ಜೀವಡುಳ್ಳೆ ಅಂತ ಒಂಜಿ ಕಾಲಗಟ್ಟುಡು ವಾಪಸ್ ಬರವೇ ಪನಪನಂಚಿನ ಸಂತೋಷಡು ಗುರು ದತ್ತಾತ್ರೇಯರನ್ನೇ ಆರಾಧನೆ ಮಾಡ್ತದೆ ಆ ವಿಶೇಷವಾದ ಆರಾಧನೆ ಮಾಡ್ತದ್ದು ದತ್ತಾತ್ರೇಯರನ್ನ ಅನುಗ್ರಹಗೋಸ್ಕರವಾದ ಪ್ರಾರ್ಥನೆ ಮಾಡ್ತಿದ್ದೇವೆ ಅವಾಗ ಒಂದು ಸಮಯ ಆಂಡೆ
ಬಾಲೆಗೆ 11 ವರ್ಷ ಅಂಡೆಗೆ ಆ ಬಾಲೆಗೆ ವಸಿಷ್ಠ ಋಷಿಗಳೇ ನಾಮಕರಣ ಮಾಡ್ತಿದ್ದೀರ ನಹುಷ ಪಂಕರಂಚಿನ ಕುದುರ ದೀತಿದ್ದೀರ ಆ ಬಾಲೆಗೆ ಯೋಗ್ಯವಾದಂತಿನ ಮಾತ ಶಸ್ತ್ರಾಸ್ತ್ರ ವಿದ್ಯೆಗಳೆಲ್ಲ ಮಾತು ಕಲಿಪಾಯಿರಿ ನಡ ಹುಂಡಾಸುರನ ಕಿರುಕುನಂಚಿನ ಕಾರ್ಯದಲ್ಲಿ ನಡೆದ ಆವೋಡು ಮತ್ತೆ ಆ ನಹುಷಡ ವಸಿಷ್ಠ ಮುನಿಗಳ ఆయన ಜನ್ಮದ ವೃತ್ತಾಂತರ ಮಾತು ತಿಳಿಪಾಯಿರಿ ಇನ್ನ ಅಮ್ಮೆರೆ ಆಯು ಮಹಾರಾಜೆ ಅಪ್ಪೆ ಆ ಇಂದುಮತಿ ರಾಣಿ ರಟ್ಟೆ ಜನಲ ಕೂಡ ನಿನಗೋಸ್ಕರವಾದಲ್ವ ಅಕ್ಕಿನ ಊರು ಕಾತೊಂದು ಬೆಳೆರೆ ಅಕ್ಕಿನ ಹೋದ ಭೇಟಿಯಾವರು ಅಂಜನೆ ಹುಂಡಾಸುರನೆ ಸಂಹಾರ ಬಲಪೆರ ಕೂಡ ಈ ಬರಡು ಪಂಪನಂಚಿನ ವಿಚಾರನೆ ಆ ನಹುಷಡ ವಸಿಷ್ಠ ಮುನಿಗಳು ತಿಳಿಪಾರೆ ಅಂಚ ವಿಶೇಷವಾದ ಆ ನಹುಷೆ ವಸಿಷ್ಠ ಮುನಿಗಳ ಒಟ್ಟಿಗೆ ಆಯು ಮಹಾರಾಜನ ಆಸ್ಥಾನದ ಬರ್ತೀರಿ ಮಗನ ತೂತಾನಕ ಆಯು ಮಹಾರಾಜಗ ಇಂದುಮತಿ ರಾಣಿಗೆ ಬಹಳ ಸಂತೋಷ ಏತೋ ವರ್ಷದ ಬುಕ್ಕ ಬಾಲ್ಯನ ತೂಪನಂಚಿನ ಯೋಗ ಭಾಗ್ಯ ಅಂಚ ಬಾಲ್ಯನ ಮಾತ ಬಹಳ ಸಂತೋಷ ಅಂಡಕ್ಕೆ ತೂದು ಅವಾಗ ವಸಿಷ್ಠ ಮುನಿಕ್ಲ ಆಯು ಮಹಾರಾಜನ ಕಂಡರಿಗೆ ಈ ಬಾಲ್ಯದ ನಾವು ಒಂದು ಕಾರ್ಯ ಆಯವರು ಹುಂಡಾಸುರನ ಕೆರಪನಂಚಿನ ಕಾರ್ಯ ಈ ಬಾಲ್ಯದ ಆವಡು ಪರಪನಂಚಿನ ವಿಚಾರ ಮಾಡಿದ್ರು ఆయన ಕೇಳಿದಾಗ ಇಂದುಮತಿ ರಾಣಿಗೆ ಬಹಳ ದುಃಖ ಅಂಡೆ ಹುಂಡಾಸುರ ಕುಣರಾಯ ಮಲ್ಲ ದೈತ್ಯ ರಾಕ್ಷಸೆ ఆయన కెరియరನ್ನ ಬಾಳಲು ಸಾಧ್ಯ ಉಂಡ ಸ್ವಾಮಿ ಕಣದೆ ವಸಿಷ್ಠ ಮುನಿ ಕೇಳ ಪ್ರಾರ್ಥನೆ ಮಾಡಿದರು ಅವಾಗ ವಸಿಷ್ಠ ಮುನಿಗಳ ಕಂಡರಿಗೆ ಗುರು ದತ್ತಾತ್ರೇಯರ ಅನುಗ್ರಹದ ಹುಟ್ಟಿನಾಯರಾಯ ಆ ದತ್ತಾತ್ರೇಯರ ಅನುಗ್ರಹನ ఆయన ಮಿತ್ತು ಉಂಡು ಆಯ ಪೋಯನಂಚಿನ ಕಾರ್ಯ ಮಾತ ಯಶಸ್ಸಾಪುಂಡು ಬರನ ವಿಚಾರ ಕಂಡಿರಿಗೆ ದತ್ತಾತ್ರೇಯರ ಅನುಗ್ರಹ ಉಂಡ ದತ್ತಾತ್ರೇಯರ ಅನುಗ್ರಹ ಖಂಡಿತವಾದ ಲೆಂಗೆನ ಬಾ ಮನಸ್ಸಿಗೆ ಕೋಡಿಗೆ ಜೀವನದ ವಿಚಾರ ಆಯುರಾಗಿಲ್ಲ ಇಂದುಮತಿ ರಾಣಿನ ಪಡೆದರು ಅಂಚನೆ ದೇವತೆಗಳ ಪ್ರಾರ್ಥನೆ ಮಾಡ್ತೇವೆ ದಾಯ ಬಂದ ಕೇಳಿದಾಗ ಆಯನೊಟ್ಟಿಗೆ ಹುಂಡಾಸುರನೊಟ್ಟಿಗೆ ಯುದ್ಧ ಮಲ್ಕೊಡನಾಗ ಬೋಡಾಯನಾದ ಸೈನ್ಯ ಬೋಡು ದೇವತೆಗಳ ಶಕ್ತಿ ಬೋಡು ಅದಕ್ಕೋಸ್ಕರವಾದ ದೇವತೆಗಳ ನಹುಷೆ ಪ್ರಾರ್ಥನೆ ಮಾಡ್ತೆ ಬಾಲ್ಯ ಪ್ರಾರ್ಥನೆ ಮಾಡ್ತೆ ಅವಾಗ ದೇವೇಂದ್ರನೇ ಸ್ವತಃ ಆಯನ ರಥನ ಕೊರಿಯೇ ದೇವೇಂದ್ರನ ಸೈನ್ಯ ಬತ್ತಂಡೆ ಆ ದೇವೇಂದ್ರನ ಸೈನ್ಯ ಬತ್ತೊಂದು ವಸಿಷ್ಠ ಮುನಿಗಳ ಆಶೀರ್ವಾದ ಬತ್ತೊಂದು ದತ್ತಾತ್ರೇಯರ ಅನುಗ್ರಹ ಬತ್ತೊಂದು ಸಾಮ್ರಾಟ ನಹುಷೆ ಹುಂಡಾಸುರನ ನಾಶ ಮಲ್ಪೆರಗೊಂಡಾಗ ఆయన ಪಟ್ಟಣವು ಬತ್ತೆ ಕಾಂಚನ ಪಟ್ಟಣಕ್ಕೆ ಪ್ರವೇಶ ಮಾಡ್ತಿದೆ ಮುಗುಳು ಪಟ್ಟಣ ಪ್ರವೇಶ ಮಾಡ್ತಿನ ಸಂದರ್ಭದಲ್ಲಿ ಹುಂಡಾಸುರಗೆ ಎನ್ನ ರಾಜ್ಯನೇ ನಾಶ ಮಲ್ಪೆರ ಎನ್ನ ಕಿರಿಯರ ಬೋಡಾದ ಬೈದೇರ ಪಟ್ಟಣ ವಿಚಾರ ಗೊತ್ತಾದೆ ಅವಾಗ ಆಯ ನನ್ನ ಮನಸ್ಸಿನ ಚಿಂತನೆ ಮಾಡ್ತೇವೆ ಎನ್ನ ಕೆರಪನಂಚಿನ ಶಕ್ತಿ ಇತ್ತಿನಂಚಿನ ಬಾಲೆ ಆಯು ಮಹಾರಾಜನ ಬಾಲೆ ಐನ ಯಾನೆ ಕಿರಿದ ಅಡಿಗೆ ಮಾಡ್ತಿದ್ದು ತಿಂದಿದಾತಂಡೆ ನಾನು ಎಂಗೆ ಮುಖೇಡ್ದ ಮರಣ ಬರ್ಪುಜಿ ಪನಪರ ಒಂಜಿ ಇಚ್ಚೆಡೆ ಮನೋಭೀಷ್ಟೆಡೆ ಮನಸ್ಸದ ಒಂಜಿ ಇಚ್ಚೆಡೆ ಆ ಯುದ್ಧಗೋಸ್ಕರವಾದ ಅಲ್ಪ ಭಕ್ತಿನಂಚಿನ ಹುಂಡಾಸುರಗಳ ಈ ನಹುಷಗಳ ಘೋರವಾದ ಯುದ್ಧ ಅಂಡೆ ವಸಿಷ್ಠ ಮುನಿಗಳನ್ನ ಅನುಗ್ರಹದ ಅವರ ಕಲ್ತಿನಂಚಿನ ವಾಸವಿ ಪಂಪನಂಚಿನ ವಿದ್ಯೆಯನ್ನು ಬರ್ತದೆ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತದೆ ಆ ಬಾಣ ಪ್ರಯೋಗ ಮಾಡ್ತೇವೆ ಆ ಬಾಣ ಪ್ರಯೋಗ ಮಾಡಿದ ಸಮಯನೇ ಹುಂಡಾಸುರನ ದೇಹ ಛಿದ್ರವಾದ ಆ ಮರಣದ ಹೊಂದಿ ಐದು ಬುಕ್ಕ ಸಾಮ್ರಾಟ ನಹುಷೆ ಚಂದ್ರವಂಶನ ಕೊರುಳುಡೆ ಆಳ್ವಿಕೆ ಮಾಡ್ತೇವೆ ಸೂತ ಪುರಾಣಿಕರ ಶೌನಕಾದ ಮಕ್ಕಳಿಗೆ ಅದಕ್ಕೆ ನನಗೆ ಈ ಕಥೆ ಬೇರೆ ಗುರು ದತ್ತಾತ್ರೇಯರೇ ಆ ಬಾಲೆಗೆ ಆ ಆಯು ಮಹಾರಾಜನಿಗೆ ಸಂತತಿ ಕೊಡಿಯರೆ ಅಂಚನೆ ಸಂತತಿ ಕೊರಿಬುಕ್ಕ ಆ ಬಾಲೆದ ಆ ಬಾಲನೆ ರಕ್ಷಣೆ ಮಲಪದಂಚನ ಕಾರ್ಯಲ ಕೂಡ ಆ ದತ್ತಾತ್ರೇಯರ ಮಾಡ್ತದೆ ಅವಾಗ ನನಗೊಂದು ಫಲ ತೆರೆಯೋಳಿ ದತ್ತಾತ್ರೇಯರನ್ನ ಆರಾಧನೆ ಮಾಡ್ಕೊಂಡ ನನಗೆ ಸಂತತಿ ಫಲಾದ್ಯ ಪ್ರಾಪ್ತಿಯಾಗುವುದು ಅಂಚನೆ ನಮ್ಮ ಸಂತತಿ ಎಂಚಿನೊಂಡ ಆ ಸಂತಾನ ರಕ್ಷಣೆ ಮಲಪದಂಚನ ಒಂಜಿ ಅನುಗ್ರಹಲ ನನಗೆ ಗುರು ದತ್ತಾತ್ರೇಯರು ಮಲಪೇರು ಬಂದ ವಿಚಾರ ನನಗೆ ಈ ಕಥೆ ನನ್ನ ದತ್ತಾತ್ರೇಯರನ್ನ ಕುರಿತಾದ ಬೇದ ವಿಚಾರನ ತೆರಿಪಾಲೆ ಅಂತ ಕೇಳಿದಾಗ ಸೂತ ಪುರಾಣಿಕರ ಶೌನಕಾದ ಪಂಡಿತರಿಗೆ ದತ್ತಾತ್ರೇಯರನ್ನ ಆರಾಧನೆ ಮಲ್ತಂಡ ಆರೋಗ್ಯ ವೃದ್ಧಿಯಾಗುವ ಪಂಪನ ವಿಚಾರ ಪಡೆದಿದೆ ಅವಾಗ ಗೋದಾವರಿ ಪನಪರಂಚಿನ ಒಂಜಿ ನದಿ ತೀರದ ಸಮೀಪವಾದ ಹರಿಶರ್ಮೆ ಪನಪರಂಚಿನ ಒಂಜಿ ಬಡ್ರಿರ್ತೀರ ಹರಿಶರ್ಮಗೊಂಜಿ ಮಗೆ ಇತ್ತೆ ಎಲ್ಲಿಯ ಪ್ರಾಯಡೆ ఆయన ಶರೀರದ ಬೇತೆ ಬೇತೆ ರೋಗಗಳಿತ್ತು ಗುಲ್ಮ ಅಪಸ್ಮಾರ ಕ್ಷಯ ಭಗಂಧರ ಇತ್ಯಾದಿ ಬೇತೆ ಬೇತೆ ರೋಗ ಬಾಧೆ ಆ ಬಾಲೆಗಾಗ್ತದೆ ಒಂಜಿ ಯೋಗ್ಯ ಪ್ರಾಯ ಅನಗ ಒಂಜಿ ಪೊಣ್ಣನು ಈ ಮಗಕ್ಕೆ ಎಡ್ಡೆ ಸುಮುಹೂರ್ತನದೋದು ಮದಿಮೆನ ಆಯ ಮಾಡ್ತೇವೆ ಅಪಗೆಂಚಿನ ಅಂಡ ಹಿಡಿದು ಬುಕ್ಕ
ಬುಕ್ಕಲಾದ ಆಯನ ಹರಿಶರ್ಮನ ಮಗಕ್ಕೆ ಬುಕ್ಕಲಾದ ಶರೀರಡೆ ಬೇತೆ ಬೇತೆ ರೋಗಗಳು ಬರೆಯಲು ಪ್ರಾರಂಭ ಆಯಿತು. ಅವಾಗ ಈ ಪೊಣ್ಣು ಬಾಲೆಗೆ ಚಿಂತೆ ಬಹಳಷ್ಟು ಚಿಂತೆ ಆಗಿದೆ. ಎಲ್ಲಿಯ ಪ್ರಾಯ ಅನಾರೋಗ್ಯ ಪೀಡಿತನಾಂಚಿನ ಕಂಡಾಣಿನ ಬತ್ತೊಂದು ವಾರೀತಿಯಾಯಿನ ಜೀವನ ಮಲ್ಪನೆ ಪರಪರಂಚಿನ ಒಂದು ದುಃಖ ಆ ಪೊಣ್ಣು ಬಾಲೆಗೆ ಇತ್ತು. ಅವಾಗ ಏನೋ ಪಂಡರಿಗೆ ದತ್ತಾತ್ರೇಯರನ ಮಲ್ಲ ಆರಾಧನೆ ಮಲ್ಪನಂಚಿನ ವಿಷ್ಣು ದತ್ತ ಮಲ್ಪನಂಚಿನ ಒಂಜಿ ಮಲ್ಲ ಪಂಡಿತರೆ ಗೋದಾವರಿ ನದಿ ತೀರೊಳ್ಳೆರೆ ಆಡಗೆ ಹೋದು ಆಗ ಒಂಜಿ ಅನುಗ್ರಹ ಪಡೆಯಂಡ ಗುರು ದತ್ತಾತ್ರೇಯರನ ಅನುಗ್ರಹ ಪ್ರಸಾದದ ಅವರ ನಿನ್ನ ಕಂಡಾಣಿಗೆ ಬತ್ತಿನಂಚಿನ ರೋಗ ಬಾಧೆಗಳು ಕಡಿಮೆ ಆಗ ಯಾವ ಪಂಪನ ವಿಚಾರ ಕೇಳಿದೆ. ಅವಾಗ ಸಾಕಷ್ಟು ಪೂಜೆ ಪುನಸ್ಕಾರ ಮಾಡ್ಕೊಂಡಲ್ಲ ಈ ಒಂಜಿ ಕಂಡಾಣಿನ ರೋಗ ಬಾಧೆಗಳು ಕಡಿಮೆ ಆಗ್ತಿತ್ತು. ಅವಾಗ ಇನ್ನೊಂಜಿ ಪ್ರಯತ್ನ ಮಾಡ್ತಿತ್ತು ಪ್ರಯತ್ನ ಮಾಡ್ತಿನ ಹಿಡಿದು ದಾಳ ದೋಷ ಇಜ್ಜಿ ಪನಪನ ಉದ್ದೇಶಡೆ ಕೊಂಡು ಬಾಲೆ ಆ ವಿಷ್ಣು ದತ್ತರನ ಆಶ್ರಮನ ಬತ್ತಾಳ. ವಿಷ್ಣು ದತ್ತರಡ ಕಂಡಾಳಿಗೆ ಎನ್ನ ಕಂಡಾಣಿಗೆ ಶರೀರ ಇಡೀ ಬೇತೆ ಬೇತೆ ರೋಗಗಳ ಬೈದಿದೆ. ಬಹಳಷ್ಟು ಸಮಯದ ಏತ ಚಿಕಿತ್ಸೆ ಮಾಡ್ಕೊಂಡಲ್ಲ ರೋಗಗಳ ಮೂಲ ಗುಣಮುಖ ಆಗುತ್ತಿತ್ತು. ಈರ್ನ ಅನುಗ್ರಹ ಇಂಕ್ಲೆಗೆ ಬೋಡು ದತ್ತಾತ್ರೇಯರನ ಅನುಗ್ರಹ ಬೋಡು ಇಂಕ್ಲೆ ಗಂಟೆ ಮಾರ್ಗದ ಸೂಚಿಸಾಲೆ ಅನ್ನೋದೇ ವಿಷ್ಣು ದತ್ತೆರಡ ಆ ಪೂರ್ಣ ಬಾಲ ಪ್ರಾರ್ಥನೆ ಮಾಡ್ತಾಳ. ఆయన ಕೇಳಿದಾಗ ಮಕ್ಕಳ ಕಷ್ಟ ಕೂತಾಗ ವಿಷ್ಣು ದತ್ತೆರನ ಮನಸ್ಸಿಗೆ ಅತೀವ ದುಃಖ ಆಗಿದೆ. ಮುಕ್ಳಿಗೆ ಎಡ್ಡೆ ಆವಳ ಪರಪರಂಚಿನ ಚಿಂತನೆ ಇದ ಆದ್ರೆ ಆ ಮಕ್ಕಳ ಇಲ್ಲಾಡೆಗೆ ಬರ್ತೇನೆ. ಈ ಆಂಜೋನು ತೂದು ರೋಗಗ್ರಸ್ತನಾನಂಚಿನ ಆಳನ ಕಂಡಾಣನ ತೂದು ವಿಷ್ಣು ದತ್ತೆರೆ ಶರೀರನ ಬತ್ತದೆ ದತ್ತಾತ್ರೇಯರನ ಕುರಿತು ತಪಸ್ಸು ಮಲ್ತೇರಿಗೆ ಪ್ರಾರ್ಥನೆ ಮಲ್ತೇರಿಗೆ ಅಂಚನೆ ದತ್ತಾತ್ರೇಯರನ ಒಂದು ಪ್ರಾರ್ಥನೆ ಮಲ್ತೇರೆ ಈ ವ್ಯಕ್ತಿನ ಶರೀರಡಿತ್ತಿನ ರೋಗಗಳ ಬಾಧೆಗಳು ಮಾತ ಗುಣಮುಖ ಅವರು ಪರಪರಂಚಿನ ಪ್ರಾರ್ಥನೆ ಮಾಡ್ತೇವೆ. ಅಂಚನೆ ಆ ಪೊಣ್ಣು ಬಾಲೆಗೆ ದತ್ತಾತ್ರೇಯರನ ಪೂಜೆ ಮಲ್ಪರಂಚಿನ ಒಂಜಿ ವಿಚಾರಲ ಮಾರ್ಗಲ ಸೂಚಿಸಾರೆ. ಐದು ಬುಕ್ಕ ದತ್ತಾತ್ರೇಯರನ ಸೇವೆ ಆಳಬಲ್ತಾಳೆ. ದಿನೇ ದಿನೇ ಕಂಡಾಡಿನ ಶರೀರಡಿತ್ತಿನ ರೋಗಗಳ ನಿಧಾನವಾದ ನಿನ್ನೆ ದೂರ ಮಾಡಿ ಎಡ್ಡೆ ಆರೋಗ್ಯ ಹಿಡಿದು ಬುಕ್ಕ ಆಗಿರ್ತುಕೊಂಡೆ ಅಂಚನೆಯ ಪೂರ್ವದ ಜೀವನ ಹಿಡಿದು ಬುಕ್ಕ ಆಗಲಿ ಮಲ್ತೇರೆ ಪಡೆದ ನನಗೆ ವಿಶೇಷವಾದ ಸೂತ ಪ್ರಮಾಣ ಕೇರೆ ದತ್ತಾತ್ರೇಯರ ಆರೋಗ್ಯನ ಅನುಗ್ರಹ ಮಲ್ತೇರೆ ಪರಪರಂಚನ ವಿಚಾರ ಶೌನಕಾರನಿಗೆ ತೆರಿಪಾತ ಕೊಡಿದೆ. ಇಂಚಿತ್ತನ ವಿಶೇಷವಾದ ಫಲ ದತ್ತಾತ್ರೇಯರನ ಪೂಜೆ ಮಲ್ಕೊಂಡ ನನಗೆ ಪ್ರಾಪ್ತಿಯಾಗುತ್ತದೆ. ಪ್ರಧಾನವಾದ ನಮ್ಮ ಕೇಳಬೇಕಾದ್ರೆ ಗುರುನ ಆರಾಧನೆ ಮಲ್ಕೊಂಡ ಜ್ಞಾನಶಕ್ತಿ ಪ್ರಾಪ್ತಿಯಾಗುವುದು, ನಮ್ಮ ಮನಸ್ಸುಡುಪನ ಗೊಂದಲಗಳ ನಿವಾರಣೆ ಆಗುವುದು, ಏರೆಗೆ ಸಂತಾನ ಭಾಗ್ಯ ಇಜ್ಜೆ ದತ್ತಾತ್ರೇಯರನ ಪ್ರಾರ್ಥನೆ ಮಲ್ಕೊಂಡ ಸಂತಾನ ಭಾಗ್ಯಲ ಪ್ರಾಪ್ತಿಯಾಗುವುದು. ಅಂಚನೆ ನಮ್ಮ ಸಂತತಿ ಉಂಡ ಆ ಸಂತತಿನೇ ರಕ್ಷಣೆ ಮಲ್ಪನಂಚರವನ್ನ ಅನುಗ್ರಹಲ ದತ್ತಾತ್ರೇಯರ ಮಲ್ತೇರೆ. ಅಂಚನೆ ವಿಶೇಷವಾದ ನನಗೆ ಏರೆಗೊಂಜಿ ಅನಾರೋಗ್ಯದ ಸಮಸ್ಯೆಗಳುಂಡು ಆಕೆಗೆ ಮಾತಾಡಿ ಆರೋಗ್ಯನಲ್ಲ ಕೂಡ ದತ್ತಾತ್ರೇಯರ ಕೊರಪೇರೆ ಪಂಪನಂಚಿನ ಈತ ಫಲಗಳೇ ನನಗೆ ದತ್ತಾತ್ರೇಯರನ ಅತ್ಯಂತ ನನಗೆ ಪ್ರಾಪ್ತಿಯಾಗುವುದು. ಅಂಚಿತನ ವಿಶೇಷವಾದಂಚಿನ ದತ್ತಾತ್ರೇಯರನ ಪೂಜೆ ಉಳಿದ ಮಲ್ತಿನಂಚಿನ ಪೂಜೆ ಗುರು ದತ್ತಾತ್ರೇಯರೇ ಕೊರಡು ಸ್ವೀಕಾರ ಮಾಡುತ್ತದೆ. ಸತ್ಯದತ್ತ ವ್ರತಾಚರಣದ ಈ ಒಂದು ಪೂಜೆಗೆ ಏರ ಮಾತ ಪ್ರತ್ಯಕ್ಷವಾದ ಪರೋಕ್ಷವಾದ ಸರ್ವ ಸಹಕಾರ ಕೊಡ್ತಾರೆ. ಸರ್ವೇರೆಗಳ ಕೂಡ ಅಗಲದ ಮಲ್ಪನ ವೃತ್ತಿ ಉದ್ಯೋಗ ವ್ಯವಹಾರಿಕ ಕ್ಷೇತ್ರದ ಮಾತ ಉನ್ನತವಾದ ಸ್ಥಾನಮಾನ ಕೈತುಂಬ ಸಂಪಾದನೆ ಸ್ಥಿರ ಲಕ್ಷ್ಮೀ ಕೀರ್ತಿ ದೇವರ ಅನುಗ್ರಹವನ್ನು ಕಾಸುವುದು ಜೋಗ್ಲಗ ಮಾತಾಡಿದ ವಿದ್ಯಾ ಆಯುಷ್ಯ ಆರೋಗ್ಯವನ್ನು ಕುರಿತು ಅಂಚನೆ ಈ ಒಂದು ಸಂಘಟನೆ ಸಂಸ್ಥೆನೆ ನಡಲಾದ ಕೂಡ ದೇವರ ಭವಿಷ್ಯತ್ ನಡೆ ಉತ್ತರೋತ್ತರವಾದ ಕುರಿತು ಅಭಿವೃದ್ಧಿ ಮತ್ತು ಬೆಳಗಾದ ಕುರಿತು ನಡಲಾದ ಕೂಡ ಸಂಘಟನೆ ಶಕ್ತಿಯುತವಾದ ಬಲಯುತವಾದ ನಮ್ಮ ಹಿಂದೂ ಧರ್ಮದ ಗೋಡಗೋಡಾಂಚಿನ ಎಡ್ಡೆ ರಕ್ಷಣೆ ಕಾರ್ಯ ಮಲಮಂಚಿನ ಯೋಗ ಭಾಗ್ಯನೆ ಸರ್ವೇರೆಗಳ ಕೂಡ ಆ ಗುರು ದತ್ತಾತ್ರೇಯರೇ ಅನುಗ್ರಹ ಮಲ್ಪಾದ ಕುರುಡು ಮತ್ತೆ ನಮ್ಮ ವಿಶೇಷವಾದ ದೇವರನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ.
गणानां त्वा गणपतिगणपतिश्रवस्तमम् ज्येष्ठराजं ब्रह्मणस्पतः शृण्वन्नोतिवसेदसादरम् श्रीविघ्नेश्वराय नमः। सोमो वा एतस्य राज्यमादत्ते यो राजा राज्यो वासो मे मेलते देवसुभामेकास्मै स्वाश्रयच्छन्ते तेन पुनस्तवन्ते राज्याय देवसो राजा भवति बहुज्ञाय प्रसज्जसाहे नमो वयं वैश्वराय कुर्महे समेकामान् कामकामाय मह्यम् कामेश्वरो वैश्रवणो ददातु कुबेराय वैश्रवणाय महाराजाय नमः हयात्यानन्तरायाय सर्वोत्तममर्भवति सर्वस्य चित्ते सर्वमेव तेनाप्नोति सर्वं जयते यो येनान्तेन प्रतिष्ठितः तस्य महेश्वरः दिगम्बराय विद्महे अवधूताय। ಈತ ಶುಭ ದಿವಸಗಳು ಶ್ರೀ ಗುರುದತ್ತಾತ್ರೇಯ ದೇವರನ್ನ ಆರಾಧನೆ ಮಾಡುವ ಈ ಶುಭ ಸಮಯ 17ನೇ ವರ್ಷದ ವಾರ್ಷಿಕವಾಗಿರುವ ಶ್ರೀ ಗುರುದತ್ತಾತ್ರೇಯ ದೇವರನ್ನ ಪೂಜೆ ಇದಕ್ಕೆ ದೊಡ್ಡ ಸಂಪನ್ನ ಕಾರಣ ಪ್ರತಿ ವರ್ಷದ ಗಣಪತಿ ಹೋಮ ಮತ್ತು ಸ್ಥಳ ಶುದ್ಧೀಕರಣ ಮಾಡುತ್ತದೆ ಈ ಬಗ್ಗೆ ಕಾರ್ಯಕ್ರಮ ಪ್ರಾರಂಭ ಮಾಡುವುದು ವಿಘ್ನನಿವಾರಕ ವಿಘ್ನೇಶ್ವರನ ಅನುಗ್ರಹ ಪೂರ್ವಕ ಸದುದ್ದೇಶದಿಂದ ಮಹಾಗಣಪತಿಯ ದುರ್ಗದೇವಿ ತ್ರಿಸಂಧ್ಯಾಕಾಲ ವೈಯದ ಹೊತ್ತು ಮಾತೆಲ್ಲ ಭಜನಾ ಸಂಕೀರ್ತನೆ ಇಷ್ಟಗಳನ್ನು ಮಾಡುತ್ತದೆ ತದನಂತರವಾದ ದೀಪದ ಬೆಳಗಾದ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ದತ್ತಾತ್ರೇಯ ದೇವರ ಕಲ್ಪೋಕ್ತ ಪೂಜೆ ಅಧ್ಯಾಯದ ಕಥಾಶ್ರವಣ ಮಹಾನೈವೇದ್ಯ ಮಹಾಪೂಜೆ ಪ್ರಸನ್ನ ಕಾಡು ಪ್ರಾರ್ಥನೆ ಮಾಡುತ್ತದೆ ಸರ್ವೆಗಳ ಪ್ರಸಾದ ಪಡೆಯುವುದು ಅನ್ನದಾನ ಕಾರ್ಯಗಳನ್ನು ಮಾಡುತ್ತದೆ ಪ್ರತಿ ವರ್ಷದ ದತ್ತಾತ್ರೇಯ ದೇವರನ್ನು ಆರಾಧನೆ ಮಾಡುವ ನಮ್ಮ ಯಥೋಪಡಿತ ಸಾರ್ವಜನಿಕವಾಗಿ ಸತ್ಯನಾರಾಯಣ ಪೂಜೆ ಶನೀಶ್ವರ ಪೂಜೆ ಇತ್ಯಾದಿ ಅನೇಕ ಪೂಜೆಗಳನ್ನು ನಮ್ಮ ಆತ್ಮನಿಕೋಪ ವರಮಹಾಲಕ್ಷ್ಮಿಯ ಪೂಜೆ ಸಮಯಕ್ಕೆ ಸಾರ್ವಜನಿಕವಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಆತ್ಮನಿಕೋಪ ಅವಾಗ ದತ್ತಾತ್ರೇಯ ಪೂಜೆ ಬಹಳ ವಿರಳ ಅತ್ಯಂತ ಕಡಿಮೆ ನಮ್ಮ ತಿಳಿಯಬೇಕು ಆಗ ಈ ಒಂದು ಮಾಡಿದ್ರೆ ಕೆರೆಗಳಲ್ಲಿ ಕ್ಷೇತ್ರಗಳು ಪ್ರತಿ ವರ್ಷದ ದತ್ತಾತ್ರೇಯ ದೇವರನ್ನ ಪೂಜೆ ಮಾಡುವ ಅದಕ್ಕೆ ಪಾಲಪಡೆಯಲ್ಲಿ ವಿಶೇಷತೆ ಇದ್ದರಿಂದ ಮಾತ್ರೆಗಳ ಹೋಗಿ ಪೂಜೆ ಮಾಡಿದರೆ ನಮ್ಮ ಎನ್ನಡೆಯಾದ ಮಕ್ಕಳಿಗೆ ಯೋಗ ಕುಟುಂಬದಲ್ಲಿ ಮಾತ್ರ ಆ ಪೂಜೆ ಫಲ ತೆಗೆದುಕೊಳ್ಳುವುದು ಕೆಲವು ವಂಚಿತನ ಪೂಜೆ ಮಾಡಿಕೊಂಡು ಹೋಮ ಮಾಡಿಕೊಂಡು ದಾದಾಂಡ ಆ ಸಮಯಗಾಲಕ್ಕೆ ತಾಪತ್ರೆ ಬರ್ತದೆ ಇಂಥ ಪೂಜೆ ಮಾಡಲು ಸಾಧ್ಯ ಆಗ ಮೂಲ ಪ್ರತಿ ವರ್ಷದ ಏತ ಕಷ್ಟಾವದು ಏತ ಸುಖಾವದು ಮಾತ್ರ ಒಗ್ಗಟ್ಟಾಗಿ ಆ ದತ್ತಾತ್ರೇಯನ ಪೂಜೆ ನಿರಂತರವಾದ ಮತ್ತೊಂದು ಅದರ ಫಲ ನಂತರ ಮಾತ್ರವಾಗಿ ಲೋಕದ ಸದುದ್ದೇಶದಿಂದ ಸಂಘೀಯ ಶಕ್ತಿ ಕಲಿಯುವ ಬಳಕಡೆ ಒಲಿಯವರಿಗೆ ಕಲಿಯುವ ಕೆಲಸ ಕಾರ್ಯಕ್ರಮಗಳ ಸಾಧ್ಯ ಏಕೆ ಸಂಘಟನೆಯಾದ ಮಾತ್ರ ಅದಕ್ಕೆ ದೇವರನ್ನೆಲ್ಲ ಬದಲಾಗಿದೆ ಅದಕ್ಕೋಸ್ಕರ ಈ ಕ್ಷೇತ್ರಗಳು ಮಾತೆಗಳ ಸಂಘಟನೆಯಾದ ಈ ಒಂದು ಭಗವತ್ ಸೇವೆಯನ್ನು ಮಾತನಾಡುವ ದೇವತಾರಾಧನೆ ಮಾತನಾಡುವ ಸರ್ವರಿಗೆ ಫಲತೆ ಕೊಡುವುದು ಮಾತೆಗಳ ಜೀವನದ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಸೌಭಾಗ್ಯ ಸಂಪತ್ತನ್ನು ದೇವರೇ ಕೊಡುತ್ತಂದ್ರೆ ನರವನಿಗೆ ಸಾಧ್ಯ ಎರಡರ ಪಣ ಕೊಡುವುದು ಆರೋಗ್ಯ ಕೊಡುವುದು ನೆಮ್ಮದಿ ಕೊಡುವುದು ಬೇಕಾದ ದೇವರಲ್ಲಿ ನಟ್ಟಿಂದ ಖಂಡಿತವಾದ ವಿಶ್ವಾಸವು ಫಲದಾಯಕ ಪ್ರತಿಯೊಂದು ಪೂಜೆ ಭಕ್ತಿ ಶ್ರದ್ಧೆ ವಿಶ್ವಾಸದ ನಂತರ ಐತ ಫಲ ಖಂಡಿತವಾದ ಪ್ರಾಪ್ತಿಯಾಗುವುದು ಗ್ರಾಮ ನೆಲೆಯಾಚಿತನ ಆ ಸ್ವಾಮಿ ಸೋಮನಾಥ ದೇವರನ್ನು ಕೈ ಮುಗಿಯುವುದು ಗ್ರಾಮ ನೆಲೆಯಾಚಿತನ ಸ್ವಾಮಿ ಪಂಚದಾಯ ಪ್ರಾರ್ಥನೆ ಮಾಡುವುದು ಕ್ಷೇತ್ರದಲ್ಲಿ ಆಗಿನ ಆ ಪ್ರಜನ ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಾಡುವುದು ನಾಗದೇವರ ಪ್ರತ್ಯೇಕನ ಕೈ ಮುಗಿಯುವುದು ಅಂಚನೆ ಕ್ಷೇತ್ರದ ಸರ್ವ ಶಕ್ತಿಗಳಿಂದ ಪ್ರಾರ್ಥನೆ ಮಾಡುವುದು ಇಂದೇಳಿದ್ರೆ ದುಂಬರದಾಗಿ ಈತ ಹಿರಿಯಕ್ಕೆ ಈ ಒಂದು ಕ್ಷೇತ್ರ ಅಥವಾ ಈ ಒಂದು ಸಂಘಟನೆ ಈ ಕಾರ್ಯಕ್ರಮ ಕಷ್ಟಗಳಿದೆ ಅತಿಯಿಂದ ನಮ್ಮ ನೆನಪಿಗೆ ಮಾಡುವುದು ಈ ಸಮಯದಾಗ 17 ವರ್ಷ ಸಮಯದಲ್ಲಿ ಈ ಕಾರ್ಯಕ್ರಮ ಮಾಡುವುದು ಈ ಕಾರ್ಯಕ್ರಮವನ್ನು ನೇರ ಸುಲಭ ನೂತನ ಕೇಳುತ್ತೆ ಕಷ್ಟ ಮಾಡುವುದು ನಮ್ಮ ವರ್ಷದ ಮತ್ತು ದಾದ ಪೂಜೆ ದಾದನ ಅಂಡ ಐದು ನೂತನ ಅಂಡ ಐದು ನೂತನ ಮಲ್ತದ್ದು ಅವು ಪರಿಪೂರ್ಣ ಯಶಸ್ಸಂಡ ಐದು ತೃಪ್ತಿ ಐದು ಅನುಭವಿಸಿದ ಈ ಒಂದು ಸ್ಥಳಕ್ಕೆ ಸರ್ವರಿಗೆ ಎಡ್ಡೆ ಆಗುವುದು ನನಗೆ ಸಮಾಜಕ್ಕೆ ಎಡ್ಡೆ ಆಗುವುದು ನಮ್ಮ ಧರ್ಮಕ್ಕೆ ಎಡ್ಡೆ ಆಗುವುದು
ಭಗವಂತನ ಅನುಗ್ರಹದಿಂದ ಜೀವನ ಬರ್ತನ ಸರ್ವ ಕಷ್ಟವನ್ನು ಎದುರಿಸುವ ಶಕ್ತಿಯನ್ನು ತಿಳ್ಕೊಂಡು ದೇವರ ಮೇಲೆ ವಿಶ್ವಾಸ ತೆಗೆದು ಆ ದತ್ತಾತ್ರೇಯ ಸ್ವಾಮಿ ಆರಾಧನೆ ಮಾಡ್ತಾರೆ. ಏಕದ ಕಥೆ ಮಾಡಲಿಕ್ಕೆ ಇಲ್ಲಿ ದತ್ತಾತ್ರೇಯನ ಪೂಜೆ ಮಾಡಿದಾಗ ತ್ರಿಮೂರ್ತಿಗಳಿಗೆ ಪೂಜೆ ಮಾಡ್ತಾರಲ್ಲ, ಈ ದತ್ತಾತ್ರೇಯ ಪೂಜೆ ಅತ್ಯಂತ ಶ್ರೇಷ್ಠವಾದ ಪೂಜೆ ಕಲಿಯುಗಗಳು ಉಂಟು. ಶೀಘ್ರವಾದ ಫಲಕೊಟ್ಟರಿಗೆ ದತ್ತಾತ್ರೇಯ ದೇವರು ನನಗೆ ಬರುವ ಕಷ್ಟಗಳು ಪರಿಹಾರ ಪೂಜೆ, ದುಃಖಗಳು ಪರಿಹಾರ ಪೂಜೆ, ರೋಗಗಳು ನಿವಾರಣೆ ಪೂಜೆ, ಅಂಜನೆ ಮಾತ ಉದ್ಯೋಗ ವಿವಾಹ ನಷ್ಟವಾಗ್ತದ ಆ ನಷ್ಟದ ಪೂರ್ವ ಪರಿಹಾರ ನಮಗೆ ಅಭಿವೃದ್ಧಿ ಸಾಧಿಲ್ಲ ಆ ದತ್ತಾತ್ರೇಯದ ಆತ್ಮಪಾಗುತ್ತದೆ. ಅಂಚನೆಗೆ ಪೂಜೆಗೆ ಏನು ಮಾತ್ರ ಪ್ರತ್ಯಕ್ಷವಾದ ಪರೋಕ್ಷವಾದ ಸೇವಂದಿರ ಮಾತಿನ ಸಹಕಾರ ಅಂತಿರ ಮಾತಿಗೆ ದತ್ತಾತ್ರೇಯ ದೇವರ ಅಂತಿರ ಅಂಜನೆ ಪೂಜೆ ಬೆಳಕಾದ ದೇವರನ್ನ ಪಾಲ್ಪಡೆದು ಆ ಪ್ರಸಾದ ಪಡೆಯಲಿಲ್ಲ ಹಕ್ಕಿ ಪ್ರಾಪ್ತಿಯಾದ ನನ್ನ ದುಂಬಗಳ ಈ ಒಂದು ಮಣ್ಣು ಈ ಕ್ಷೇತ್ರಗಳು ನಿರಂತರವಾದ ಆ ದತ್ತಾತ್ರೇಯನ ಆರಾಧನೆ ಕುರಿತು ವಾ ತೊಂದರೆಗಳ ತಾಪತ್ರಗಳ ಯಾಕಂದ್ರೆ ವರ್ಷ ಪ್ರಕ್ರಿಯೆಯನ್ನು ನಣತೋಷ ಎಂಚರ ಅಂಡ ಸಮಯದಲ್ಲಿ ದೇವರಂತೆ ಸಾಧಿಸುವುದಾದ ಆ ಪೂಜೆನ ನಿರಾಕರಿತವಾಗಿ ನನಗೆ ನೆರವೇರಿಸ ಅವಕಾಶ ನೀಡಿ ದೇವರ ಬೆಲೆಶಾಲೆಗೆ ನೆರವೇರಿಸಲಾಗುತ್ತದೆ. ಅಂಚನೆ ಭಕ್ತಿಡೆ ಕೊರೋನ ಸೇವೆ ಮನುಷ್ಯ ಮಾತ್ರವ ದಾದಾಂಡ ತಪ್ಪು ಒಪ್ಪಳ ಹೆಚ್ಚಿಗೆ ಮಲಿತಲ್ಲ ದೇವರ ಕ್ಷಮೆ ಕೊಡುವುದು ಕಿಂಚಿತ್ತಿನ ಅನಂತವಾದ ಸ್ವೀಕಾರ ಮಾಡುವುದು ಅನಂತವಾದ ಪುಣ್ಯದ ಫಲ ದೇವರಿಗೆ ಮನದಿಂದಾಗಿ ಸರ್ವೇ ಜನಾಃ ಸುಖಿನೋ ಭವಂತು ಲೋಕಾಃ ಸಮಸ್ತ ಸುಖಿನೋ ಭವಂತು ಪಡೆದನೆ ನಾವು ಮಲತಿನ ಪೂಜಿತ ಪುಣ್ಯದ ಫಲ ಸರ್ವರಿಗೆ ಪ್ರಾಪ್ತಿಯಾಗುವುದು ಸನ್ಮಂಗಲ ಪ್ರಾಪ್ತಿಯಾಗುವುದು ಅಂದರೆ ಪ್ರಸನ್ನ ಕಾರುಡು ಭಕ್ತಿಗೆ ಕೈ ಮುಗಿದು ಮಾತನ ಪ್ರಾರ್ಥನೆ ಮಾತರದ ಪಂಡಿತ ಸ್ವಸ್ತಿ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಅವಧೂತ. ಕೈ ಮುಗಿಯುವುದೇ ಶ್ರೀ ದತ್ತಾತ್ರೇಯ ಬಾಲಾರಣ್ಯಕ್ಕೆ ಗೋವಿಂದ ಗೋವಿಂದ. ಉಂತಿನಡೆಗೆ ಸುತ್ತು ಭಕ್ತಿಯನ್ನುಶಂತೆ ಪ್ರದಕ್ಷಿಣಾನ್ ಪದೇ ಪದೇ ಪಾಪೋಹಂ ಪಾಪಕರ್ಮ ಪಾಪಾತ್ಮ ಪಾಪಸಂಭವ ತ್ರಾಹಿ ಮಹಾನ್ ಕೃಪಯಾ ದೇವ ಶರಣಾಗತವತ್ಸಲ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಪುರುಷೋತ್ತಮ ರಕ್ಷ ರಕ್ಷ ಪರಮೇಶ್ವರ. ಪ್ರಸನ್ನ ಭುಜಾಂಗರೇಶ್ವರಿ
Thank you.